ಸ್ನೇಹಿತರ ಸ್ಕೈಸ್ ದ ಲಿಮಿಟ್ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಕಾಶವೇ ಮಿತಿ, ವಾರಕ್ಕೊಬ್ಬ ಸಾಧಕರನ್ನು ಪರಿಚಯಿಸುವಂತಹ ವಿಶೇಷವಾದ ಕಾರ್ಯಕ್ರಮ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ನಾವು ಆಮಂತ್ರಿಸುವಾಗ ತುಂಬ ಯೋಚನೆಗಳನ್ನು ಮಾಡ್ತೇವೆ, ತುಂಬ ರೀತಿ ಅವರನ್ನು ಸ್ಕ್ರೀನಿಂಗ್ ಮಾಡ್ತೇವೆ, ತುಂಬ ರೀತಿ ಅವರನ್ನು ಗಮನಿಸ್ಕೊಳ್ತೇವೆ ಮತ್ತು ಅತಿ ಶ್ರೇಷ್ಠರಾದವರನ್ನು ಮಾತ್ರ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತೇವೆ. ಸ್ನೇಹಿತರೆ, ನಮ್ಮ ಕಂಡೀಷನ್ಸ್ಗಳು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಆಪಾದನೆಗಳಿರಬಾರ್ದು, ಅವರ ಮೇಲೆ ಯಾವುದೇ ರೀತಿಯ ಇತರ ಅಲಿಗೇಷನ್ಸ್ಗಳು ಇರಬಾರ್ದು. ಅವರ ಬದುಕು ಭಾಳ ಸ್ಪಷ್ಟವಾಗಿರಬೇಕು, ಅವರು ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿರಬೇಕು ಮತ್ತು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಪಡ್ಕೊಂಡಿರಬೇಕು. ಅಂಥವರನ್ನು ಮಾತ್ರ ಈ ಕಾರ್ಯಕ್ರಮಕ್ಕೆ ನಾವು ಆಮಂತ್ರಿಸ್ತಿದ್ರೆ, ಈ ಸರಣಿಗೆ ಇವತ್ತು ಅತಿ ಶ್ರೇಷ್ಠರಾಗಿರ್ತಕ್ಕಂಥ ಒಬ್ಬ ಸಮಾಜ ಸೇವಕರನ್ನು, ಸರ್ಕಾರಿ ನೌಕರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ. ಸ್ನೇಹಿತರೆ, ಇವತ್ತು ಒಬ್ಬ ಸರ್ಕಾರಿ ನೌಕರ ತನ್ನ ವ್ಯಾಪ್ತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಹೋದರೆ, ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತಾ ಹೋದರೆ ಎಷ್ಟು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ಒಬ್ಬ ಪುರಸಭೆ ಮುಖ್ಯಾಧಿಕಾರಿ ಮಾಡಿ ತೋರಿಸಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮ ಬಂದಿರತಕ್ಕಂತಹ ಮೊದಲ ಸರ್ಕಾರಿ ನೌಕರರು ಅಂತ ಹೇಳೋದನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಒಬ್ಬ ಅಧಿಕಾರಿಗಳು ಬಹಳ ಪ್ರಾಮಾಣಿಕತೆಯಿಂದ ಮಾತಾಡ್ತಾರೆ. ಸೊ ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿಯಾಗಿದ್ದಂತಹ ರಾಯಪ್ಪ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಹೌದು, ಕುಂದಾಪುರದಲ್ಲಿ ಅವರು ಕೆಲಸ ಮಾಡಿದರು, ಮೂಡುಬಿದಿರೆಯಲ್ಲಿ ಕೆಲಸ ಮಾಡಿದರು, ಕಾರ್ಕಳದಲ್ಲಿ ಕೆಲಸ ಮಾಡಿದರು. ಸೊ 3 ರಾಷ್ಟ್ರ ಪ್ರಶಸ್ತಿಗಳನ್ನ ಅವರು ಸ್ವಚ್ಛತೆಗೋಸ್ಕರ ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಒಂದು NGO ಕೊಟ್ಟಿರ್ತಕ್ಕಂತಹ ನ್ಯಾಷನಲ್ ಅವಾರ್ಡ್ ಕೂಡ ಸೇರಿಸಿದ್ದಾರೆ. 4 ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂಥ ಸಾಧನೆ ಅವರು ಮಾಡಿದ್ದಾರೆ. ತುಂಬ ಅದ್ಭುತ ಅನ್ನೋ ಭಾವಿಸ್ತಾ ಇದ್ದೇನೆ. ಅವ್ರನ್ನ ಅತ್ಯಂತ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ರಾಯಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸೊ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದುಕೊಂಡು ಸಮಾಜದ ಅತ್ಯಂತ ಕೆಳಸ್ತರದ ಒಂದು ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ನೀವು ಇವತ್ತು 4 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಅಂತ ರೋಮಾಂಚನ ಸ್ಟಾರ್ಟ್ ಆಗುತ್ತೆ ನನಗೆ. ಅದು ಕೂಡ ಸ್ವಚ್ಛತಾ ಅಭಿಯಾನದಲ್ಲಿ ನಿಮ್ಮ ಕೊಡುಗೆಯನ್ನು ಗಮನಿಸಿಕೊಂಡು ಭಾರತ ಸರ್ಕಾರ ಕೊಟ್ಟಿರತಕ್ಕಂತಹ ಸನ್ಮಾನ ಪ್ರಶಸ್ತಿ. ಅದು ನಮಗೆ ತುಂಬ ಹೆಮ್ಮೆ ಇದೆ ಅದರ ಬಗ್ಗೆ. ಸೊ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಬೇಕಾದ ನಿಮ್ಮ ಬಾಲ್ಯ ಅತ್ಯಂತ ಶ್ರೀಮಂತವಾಗಿರಬೇಕು. ಶಿವಮೊಗ್ಗದಲ್ಲಿ ಹುಟ್ಟಿದ್ರಿ, ಹೊನ್ನಾಳಿ ತಾಲೂಕು ನಿಮ್ಮ ಸಣ್ಣದಾಗಿರ್ತಕ್ಕಂಥ ತಾಲೂಕು, ಅಲ್ಲಿಂದ ನಿಮ್ಮ ಕಾರ್ಯಕ್ಷೇತ್ರ ಆರಂಭ ಆಯಿತು. ಸರ್, ನೆನಪು ಮಾಡ್ಕೊಳ್ಳಿ, ಹೇಗಿತ್ತು ಬಾಲ್ಯಗಳೆಲ್ಲ ಅಂತ ಹೇಳಿ. ಸರ್, ನಾವು ನನ್ನ ಒಂದು ಹುಟ್ಟಿದ ಊರು ಒಂದು ಸಣ್ಣ ತಾಲೂಕು. ನಾವು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದ್ದೀವಿ ಸರ್. ನಾವು ನಮ್ಮ ತಂದೆ ತಾಯಿಗೆ ನಾವು 4 ಜನ ಗಂಡು ಮಕ್ಕಳು. ಅದರಲ್ಲಿ ನಾನು 2ನೇವನು. ಇನ್ನು 2 ನನ್ನ ನಂತರ 2 ತಮ್ಮಂದಿರಿದ್ದಾರೆ. ಅತಿ ಬಡ ಕುಟುಂಬದಲ್ಲಿ ಹುಟ್ಟಿ ನಾವು ನಮ್ಮ ಬಾಲ್ಯ ಜೀವನ ಮಾಡುವಾಗ ನಮ್ಮ ತಂದೆ, ನನಗೆ 4 ವರ್ಷ ಇರುವಾಗ ತಂದೆ ತೀರೋದ್ರು. ನಂತರ ತಾಯಿ ನಮ್ಮನ್ನು ಕೂಲಿ ಕೆಲಸಗಳನ್ನು ಮಾಡಿ, ಆ ಕಾರ್ಮಿಕರಾಗಿ ಕೆಲಸ ಮಾಡಿ ನಮ್ಮನ್ನು ಸಾಕಿದೆ. ನಮ್ಮ ತಾಯಿ ನಮ್ಮನ್ನು ಕಷ್ಟಪಟ್ಟು ಸಾಕಿ ನಮಗೆ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೊನ್ನಾಳಿಯಲ್ಲೇ ಕೊಟ್ಟರು. ಒಂದು ದಿವಸ ಊಟ ಇದ್ದರೆ ನಮಗೆ 3 ದಿವಸ ಊಟ ಇಲ್ಲ ಸರ್. ಅಂಥ ಕಡು ಬಡತನದಲ್ಲಿ ಹುಟ್ಟಿ ನಾವು ಬೆಳೆದು ಪ್ರಾಥಮಿಕ ಶಿಕ್ಷಣವನ್ನು ನಾನು ಹೊನ್ನಾಳಿಯಲ್ಲೇ ಮಾಡಿದ್ದೀನಿ ಸರ್. ಸೊ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು, ಒಳ್ಳೆ ಮಾರ್ಕ್ಸ್ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸರ್, ಹೈಸ್ಕೂಲ್ ಜೀವನ ಹೇಗಿತ್ತು ಅಂತ ಹೇಳಿ. ಸರ್, ಹೈಸ್ಕೂಲಲ್ಲಿ ನಾವು ಅಂದರೆ ಆ ಹೈಸ್ಕೂಲ್ ಜೀವನದಲ್ಲಿ ಸಹ ಶಿಸ್ತು ಮಾತ್ರ ನಮ್ಮ ಜೀವನದಲ್ಲಿ ಮೊದಲಿಂದ ಇತ್ತು ಸರ್. ಯಾಕಂದರೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರು. ಒಂದು ಗಾಂಧಿ ಜಯಂತಿ ಹಬ್ಬ ಹರಿದಿನ ಬರುವಾಗ ರಾತ್ರಿ ಆ ಬಟ್ಟೆ ಇರುವಂಥ 1-2 ಜೊತೆ ಬಟ್ಟೆಯನ್ನೇ ರಾತ್ರಿ ಒಗೆದು ಒಣಗಾಕಿ ಬೆಳಗಿನ ಜಾವ ಅದೇ ಬಟ್ಟೆಯನ್ನು ನೀಟಾಗಿ ಶಾಲೆಗೆ ಹೋಗುವಾಗ ನನಗೆ ಶಾಲೆಯಲ್ಲಿ ಸಹ ನನ್ನನ್ನು ಗೌರವಿಸ್ತಾ ಇದೆ. ಎಷ್ಟು ಬಡತನದಲ್ಲಿ ಇದ್ದರೂ ಶಿಸ್ತು ಈ ವಿದ್ಯಾರ್ಥಿಯಲ್ಲಿ ಇರುವುದೆಂಬುದಾಗಿ ನನಗೆ ಹೆಡ್ ಮಾಸ್ಟರ್ ನನಗೆ ಒಂದು ಶಬ್ಬಾಶಿಗಿರಿನ ಆ ದಿನದಲ್ಲಿ ಕೊಡ್ತಾಯಿದ್ರು ಸರ್. ಮತ್ತು ಬೀದಿ ಲೈಟ್ಗಳಲ್ಲಿ ನಾವು ಕೂತು SLC ಕಲಿಯುವಾಗ ಬೀದಿ ಲೈಟಲ್ಲಿ ನಾವು ಕೂತು ನಾವು ಆಗಿನ ಕರೆಂಟ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಬೀದಿ ಲೈಟಲ್ಲಿ ನಾವು ಕಲ್ತಿದ್ದೀವಿ ಸರ್. ಹೌದು, ಶಾಲೆಯಲ್ಲಿ ನಿಮಗೆ ಸಾಕಷ್ಟು ಬಹುಮಾನಗಳು ಸಿಕ್ಕಿದವು, ನಾಯಕತ್ವ ತಗೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಯಿತು, ಒಳ್ಳೆಯ ನಿಮ್ಮಲ್ಲಿ ಪ್ರೇರಣೆ ಕೊಡುವಂಥ ಅಧ್ಯಾಪಕರು ಸಿಕ್ಕಿದ್ರು. ಹೇಗಿತ್ತು ಬಾಲ್ಯ ಜೀವನಗಳು ಅಂತ ಹೇಳಿ. ಸರ್, ನನಗೆ ಬಾಲ್ಯ ಜೀವನ ತುಂಬ ಇಷ್ಟ, ಈಗಲೂ ಸಹ ಸಂತೋಷ. ನಾನು ಸ್ಪೋರ್ಟ್ಸಲ್ಲಿ ಒಳ್ಳೆಯ ಕಬಡ್ಡಿ ಇರ್ಬೋದು, ಕುಸ್ತಿ ಪಟುಗಳಲ್ಲಿ ನಾನು ಅನೇಕ ಬಹುಮಾನಗಳನ್ನು ಪಡೆದಿದ್ದೀನಿ. ಈಗಲೂ ಸಹ ಮನೆಯಲ್ಲಿದೆ ಸರ್. ಅದರೊಟ್ಟಿಗೆ ನಾವು ವಿದ್ಯಾಭ್ಯಾಸ ಮಾಡುವಾಗಲೂ ಸಹ ಬಾಲ್ಯ ಜೀವನ ಒಂದು ಅದ್ಭುತ. ಮತ್ತು ನನಗೆ ಕಳಿಸಂಥ ಹೆಡ್ ಮಾಸ್ಟರ್ ಒಬ್ಬರಿದ್ದರು. ಅವರು ನಮಗೆ ಕೆಟ್ಟದ್ದದ ಬಗ್ಗೆ ಅನೇಕ ಬಾರಿ ತಿಳುವಳಿಕೆ ಹೇಳ್ತಾಯಿದ್ರು. ಕೆಟ್ಟದ್ದನ್ನು ಮಾಡಬಾರ್ದು, ಒಳ್ಳೆಯದನ್ನು ಕಲಿಬೇಕು, ಒಳ್ಳೆಯದು ಜೀವನದಲ್ಲಿ ಅಳವಡಿಸ್ಕೋಬೇಕೆಂಬುದು ಆ ಮಾತುಗಳು ಈಗಲೂ ಸಹ ನನಗೆ, ಅದು ಯಾವುದೇ ಕೆಲಸದಲ್ಲಿ ಹೋಗುವಾಗ ನನಗೆ ಹೆಡ್ ಮಾಸ್ಟರ್ ಹೇಳಿದಂಥ, ನನ್ನ ಟೀಚರ್ ಹೇಳಿದಂಥ ನನಗೆ ಈಗಲೂ ಸಹ ನೆನಪು ಬರ್ತಾ ಇರ್ತದೆ ಸರ್. ಹೌದು, ಇವತ್ತು ನಿಮ್ಮನ್ನು ಸ್ವಚ್ಛತೆ ಒಟ್ಟಿಗೆ ಸಮೀಕರಣ ಮಾಡಲಾಗ್ತಾ ಇದೆ. ಸ್ವಚ್ಛತಾ ಅಭಿಯಾನದಲ್ಲಿ ಇವತ್ತು ನೀವು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಬಾಲ್ಯದಲ್ಲಿ ನಿಮಗೆ ಸ್ವಚ್ಛತೆ ಬಗ್ಗೆ ಒಂದು ಪ್ರೇರಣೆ ಸಿಕ್ಕಿರಬೇಕಲ್ವಾ ಅಂತ ಹೇಳಿ. ಯಾರೋ ಅಧ್ಯಾಪಕರ, ತಾಯಿ, ತಂದೆ ಯಾರೋ ಒಬ್ಬರು ಇರಬೇಕು. ಇಲ್ಲ ಸರ್, ನಮಗೆ ತಾಯಿ ಏನಿಲ್ಲ, ಅಧ್ಯಾಪಕರೇ ನಮಗೆ ಅದರ ಬಗ್ಗೆ ಹೆಚ್ಚಿನ
ಶಾಲೆ ವಠಾರದಲ್ಲಿ ಸ್ವಚ್ಛತೆ ಮಾಡಿಸ್ತಾಯಿದ್ರು. ಅಲ್ಲಿ ಆಟದ ಸಮಯದಲ್ಲಿ ನಮಗೆ ಶಾಲೆ ತೋಟಗಳನ್ನು ಕ್ಲೀನ್ ಮಾಡಲಿಕ್ಕೆ ಹೇಳ್ತಾಯಿದ್ರು. ಅಲ್ಲಿಯ ತೋಟಗಳನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಹೇಗೆ ಇಡಬೇಕೆಂಬುದಾಗಿ ನಮಗೆ ಟೀಚರ್ ನಮಗೆ ಪ್ರತಿಯೊಂದು ದಿನ ನಮಗೆ ಅದು ಟೀಚ್ ಮಾಡ್ತಾ ಇದ್ದರಿಂದ ನಮಗೆ ಅದು ಪರಿಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕಾಯಿತು. ಹೌದು. ಸೊ ನೀವು ಆರಿಸ್ಕೊಂಡದ್ದು ಸರ್ಕಾರಿ ನೌಕರಿ, ಒಬ್ಬ ಸರ್ಕಾರಿ ಅಧಿಕಾರಿ ಆಗುವಂಥ ಯೋಗ ನಿಮಗೆ ಸಿಕ್ಕಿತು. ಸರ್ಕಾರದ ನೇರ ನೇಮಕಾತಿಯಿಂದ ನೀವು ಒಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಸೇರಿಕೊಂಡ್ರಿ. ಅದು ಕೂಡ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಇಲಾಖೆ. ಅದು ನೇಮಕಾತಿ ಹೇಗಾಯಿತು ಸರ್ ಅಂತ ಹೇಳಿ? ಖಂಡಿತ ಸರ್, 25 ವರ್ಷಗಳ ಹಿಂದೆ ಸರ್ ನಾನು ಡಿಗ್ರಿ ಮುಗಿದ ನಂತರ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಅದು ತಂದೆಯ ಕೆಲಸ ಅನುಕಂಪದ ಮೇಲೆ ಅಪಾಯಿಂಟ್ಮೆಂಟ್ ಆಯಿತು ಸರ್ ಡಿಗ್ರಿ ಆದಮೇಲೆ. ನಂತರ ನಾನು ಉಡುಪಿಯಲ್ಲಿ ಸೇವೆಗೆ ನಾನು ಕ್ಲಾರ್ಕಾಗಿ ಸೇವೆಗೆ ಸೇರಿದೆ. ಅಲ್ಲಿಂದ ಪ್ರಾರಂಭ ಮಾಡಿದೆ ನನ್ನ ಸೇವೆಯನ್ನು. ಅದು ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಕಲಿಬೇಕು ಮತ್ತು ಏನಾದರೂ ಮಾಡಿ ಸಾಧನೆ ಮಾಡಬೇಕೆಂಬುದಾಗಿ ನಾನು ಪ್ರಾಥಮಿಕ ಹಂತದಲ್ಲೇ ನಾನು ಎಲ್ಲ ಬುಕ್ಗಳನ್ನು ಇಲಾಖಾ ಎಕ್ಸಾಮ್ಗಳನ್ನೆಲ್ಲ ನಾನು ಪಾಸ್ ಮಾಡಿದೆ. ಹೆಚ್ಚಿನ ಸಮಯ ಒಂದು ಸಂಡೇ ಬೇರೆ ದಿನಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಾ ನನ್ನ ಜೀವನವನ್ನು ನಾನು ಕಳೀತಾ ಇದ್ದೆ. ನನ್ನ ಮನೆ ದೂರ ಆದರೂ ಸಹ ನಾನು ಸಂಡೇ ಸಹ ನಾನು ಬಂದು ಕಚೇರಿಯಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೆ. ಕಲಿಬೇಕೆಂಬ ಉತ್ಸಾಹ ತುಂಬ ಇತ್ತು ನನ್ನಲ್ಲಿ. ಏನಾದರೂ ಮಾಡಿ ಸಾಧನೆ ಮಾಡಿ ಮೇಲೆ ಬರಬೇಕು, ಒಂದು ಉತ್ತಮವಾದ ಮಟ್ಟಕ್ಕೆ ಬರಬೇಕೆಂಬುದಾಗಿ ನನ್ನ ಆಲೋಚನೆಯಿಂದ ನಾನು ಅದನ್ನು ಪ್ರಯತ್ನ ಮಾಡ್ತಾ ಬರ್ತಾ ಇದ್ದೆ ಸರ್. ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂತ್ರಿ, ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಂಡ್ರಿ, ಜ್ಞಾನವನ್ನು ಸಂಪಾದಿಸ್ಕೊಂಡ್ರಿ, ನೀವು ಇಷ್ಟಪಟ್ಟಂಥ ಇಲಾಖೆಯಲ್ಲಿ ನಿಮ್ಮ ಕೆಲಸ ಸಿಕ್ಕಿತ್ತು. ಸೊ ಮೊದಲು ನಿಮ್ಮ ಕೆಲಸಗಳು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎಲ್ಲಿ ಸರ್? ಅಧಿಕಾರಿಯ ಕೆಲಸ ಮಾಡಲಿಕ್ಕೆ ಅಧಿಕಾರಿಯಾಗಿ ಪ್ರಮೋಷನ್ ಆಗಿ ನಾನು ಬೆಳ್ತಂಗಡಿಯಲ್ಲಿ ಪ್ರಾಥಮಿಕ 2005ರಲ್ಲಿ ನಾನು ಮುಖ್ಯಾಧಿಕಾರಿಯಾಗಿ ಅಲ್ಲಿ ಸೇವೆ ಪ್ರಾರಂಭ ಮಾಡಿದೆ ಸರ್. ನಂತರ ನಾನು ಅಲ್ಲಿಂದ ಮುಲ್ಕಿಗೆ ಬಂದೆ. ಮುಲ್ಕಿಯಲ್ಲಿ ಸುಮಾರು 2 ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿ ತ್ಯಾಜ್ಯ ಅಲ್ಲಿಂದ ನನಗೆ ಪ್ರಾರಂಭವಾಯಿತು. ತ್ಯಾಜ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ. ಎಲ್ಲಿ ನೋಡಿದ್ರೆ ಇಲ್ಲಿ ತ್ಯಾಜ್ಯ ಇತ್ತು, ಅದನ್ನು ಏನಾದರೂ ಮಾಡಿ ಅದನ್ನು ವಿಲೇವಾರಿ ಮಾಡಬೇಕು, ಸ್ವಚ್ಛತೆ ಎಂಬುದಾಗಿ ಜನರಿಗೆ ಅರಿವು ಮೂಡಿಸಬೇಕೆಂಬುದಾಗಿ ನಾನು ಅಲ್ಲಿ ನನ್ನ ಇಂಜಿನಿಯರ್ ಮೂಲಕ ನಾನು ಬೇಕಾದಷ್ಟು ಆಗಿನ ಕಾಲದಲ್ಲಿ ಇರುವಂಥ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಡೋರ್ ಟು ಡೋರ್ ಕಲೆಕ್ಷನ್ ನಾನು ಅಲ್ಲಿಂದ ಪ್ರಾರಂಭ ಮಾಡಿದೆ ಸರ್. ಸರ್, ಆ ತಂತ್ರಜ್ಞಾನ ಎಲ್ಲಿಂದ ಕಲ್ತ್ರಿ ನೀವು? ಎಲ್ಲಿ ತರಬೇತಿ ಪಡ್ಕೊಂಡ್ರಿ ಅಂತ ಹೇಳಿ? ಕಸ ವಿಲೇವಾರಿಯಲ್ಲಿ ಇವತ್ತು ಅತ್ಯಂತ ಅದ್ಭುತವಾದ ಜ್ಞಾನ ನಿಮಗಿದೆ. ಅದಕ್ಕೆ ಯಾವುದೇ ಮನೆಯಿಂದ ಬರುವಾಗ ಯಾವ ತಂತ್ರಜ್ಞಾನ ಬೇಕಾಗಿಲ್ಲ ಸರ್. ಯಾಕಂದರೆ ಮನೆಯಲ್ಲಿ ಬರುವಾಗ ಅಂಥ ತಂತ್ರಜ್ಞಾನ ಬೇಕಾಗಿಲ್ಲ. ಮನೆಯಲ್ಲಿ 2 ವಿಭಾಗವಾಗಿ ಮನೆಯಲ್ಲಿ ಮಾಡಿಕೊಟ್ರೆ ನಾವು ಲ್ಯಾಂಡ್ ಫಿಲ್ ಸೈಟಿಗೆ ಹೋಗುವಾಗ ಅಂದರೆ ಘನತ್ಯಾಜ್ಯ ಘಟಕಕ್ಕೆ ಹೋಗುವಾಗ ಅಲ್ಲಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ವಿಲೇವಾರಿ ಅಲ್ಲಿ ಬೇಕಾದ ವಿಕ್ಯುಪ್ಮೆಂಟ್ ಬೇಕಾಗ್ತದೆ, ಅಲ್ಲಿ ಬೇಕಾದ ತಂತ್ರಜ್ಞಾನ ಅಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಆದರೆ ಮನೆಗಳಲ್ಲಿ ಈ ತಂತ್ರಜ್ಞಾನ ಬೇಡ. ಮನೆಯ ಯಜಮಾನಿಗೆ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು, ಯಾವ ರೀತಿ ಬೇರ್ಪಡಿಸಬೇಕು, ಯಾವ ರೀತಿ ಪುರಸಭೆ ಕೊಡಬೇಕೆಂಬುದಾಗಿ ಅಲ್ಲಿ ಅವರಿಗೆ ಮಾಹಿತಿ ಕೊಟ್ಟರೆ ಅದಕ್ಕಿಂತ ಬೇರೆ ಮಾಹಿತಿ ಬೇಡ ಎಂಬುದಾಗಿ ನನಗೆ ಅನಿಸ್ತು. ಮನೆಗೆ ನಾನು ಭೇಟಿ ಕೊಡ್ತಾ ಇದ್ದೆ. ಮನೆಯ ಜನರೊಟ್ಟಿಗೆ ನೇರವಾಗಿ ಅಡಿಗೆ ಮಾಡುವಂಥ ಗೃಹಿಣಿಯೊಂದಿಗೆ ಮಾತನಾಡಿ ಅದನ್ನು ಬೇರೆ ಮಾಡಿ ಕೊಡಿ ಎಂಬುದಾಗಿ ಅವರೊಟ್ಟಿಗೆ ನಾನು ಮಾತಾಡ್ತಾ ಇದ್ದೆ ಸರ್. ಸೊ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರು? ಖಂಡಿತ ಸರ್. ನೀವು ಮನೆಗೆ ಭೇಟಿ ಕೊಡ್ತಾ ಇದ್ರಿ? ಇಲ್ಲ, ಖಂಡಿತ. ಒಮ್ಮೆ ಜನರಿಗೆ ಅದು ಅರ್ಥ ಆಗೋದಿಲ್ಲ, ಇದು ಯಾವುದು ಫಾರಿನ್ ಸಿಸ್ಟಮ್ ಇಲ್ಲಿ ತಂದಿದ್ದಾರಲ್ಲ ಇವರು ಎಂಬುದಾಗಿ ಅನೇಕ ಕಡೆ ನನಗೆ ವಿರೋಧಗಳು ಬಂತು. ಆದರೆ ಕ್ರಮೇಣವಾಗಿ ಅವರಿಗೆ ಅರ್ಥ ಆಯಿತು, ಇದು ಒಳ್ಳೆಯ ಕೆಲಸ, ಇದು ಈ ರೀತಿ ಮಾಡೋದ್ರಿಂದ ಅದು ಎಲ್ಲೂ ಹೊರಗಡೆ ಬಿಸಾಡೋದಿಲ್ಲ, ನೇರವಾಗಿ ಅದು ಕಸ ಗಾಡಿ ಮೂಲಕ ಹೋಗಿ ವಿಲೇವಾರಿ ಆಗ್ತದೆ ಎಂಬುದಾಗಿ ಜನರಿಗೆ ಸ್ವಲ್ಪ ಕಾಲ ಅದು ತೆಗೆದುಕೊಂಡಿತು. ಆನಂತರ ಜನತೆಗೆ ಅದು ಅರ್ಥ ಆಗಿದೆ ಖಂಡಿತವಾಗಿ. ಸೊ ಮುಲ್ಕಿ ನಗರಸಭೆಯ ಮೂಲಕ ನಿಮ್ಮ ಕೆಲಸಗಳು ಸ್ಟಾರ್ಟ್ ಆಯಿತು. ಅಲ್ಲಿ ತ್ಯಾಜ್ಯ ವಿಲೇವಾರಿ ಮೊದಲ ಬಾರಿ ಮಾಡಿದ್ರಿ, ಅಲ್ಲಿ ನಿಮಗೆ ಸಕ್ಸಸ್ ಸಿಗ್ಲಿ ಸ್ಟಾರ್ಟ್ ಆಯಿತು. ಸೊ ನಗರಸಭಾ ಮೆಂಬರ್ಸ್ಗಳು ಸಪೋರ್ಟ್ ಮಾಡಿದ್ರಾ ಅಂತ ಹೇಳಿ? ಹೇಗಿತ್ತು ಸಹಕಾರ? ಖಂಡಿತ ಸರ್, ಅಲ್ಲಿ ಜನರು ಹಾಗೆ ಅಲ್ಲಿ ಜನಪತಿಗಳು ಸಹಕಾರ ಮಾಡಿದ್ರು. ಆದರೆ ಅಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ನಾವು 100% ಮಾಡಿದ್ವಿ. ಆದರೆ ಲ್ಯಾಂಡ್ ಪಿಲ್ಲು ಅಲ್ಲಿ ಜಾಗ ಕಸ ಹಾಕ್ಲಿಕ್ಕೆ ಜಾಗ ಒಂದು ಸಮಸ್ಯೆ ಇರೋದ್ರಿಂದ ಏನೂ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿ ನಗರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಮಾತ್ರ ಅಲ್ಲಿ ನಮಗೆ ಸಾಧ್ಯವಾಯಿತು. ಹೌದು. ಸೊ ನಂತರ ನಿಮ್ಮ ಕಾರ್ಯಕ್ಷೇತ್ರವಾಗಿರ್ತಕ್ಕಂತಹ ಕರ್ಮಭೂಮಿ ಆಗಿರ್ತಕ್ಕಂಥ ಕುಂದಾಪುರಕ್ಕೆ ಪ್ರವೇಶ ಆಯಿತು ನಿಮ್ಮದು. ಸೊ ಕುಂದಾಪುರಲ್ಲಿ ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯವನ್ನು ಜನ ಗುರುತು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಭಾವಳಿ ಬಂತು ನಿಮ್ಮ ಕುಂದಾಪುರದಲ್ಲಿ. ಹೇಗಿತ್ತು ಕುಂದಾಪುರ ಸರ್ವೀಸು ಅಂತ ಹೇಳಿ? ಇಲ್ಲ ಸರ್, 2007ರಲ್ಲಿ ನಾನು ಕುಂದಾಪುರಕ್ಕೆ ಹೋಗುವಾಗ ಅಲ್ಲಿಯ ದೊಡ್ಡ ಸಮಸ್ಯೆ ಅಂದರೆ ಕಸವನ್ನು ತಗೊಂಡೋಗಿ ಆಲಾಡಿ ನದಿಗೆ ಬಿಸಾಡ್ತಾ ಇದ್ರು ಸರ್. ಒಂದು ದೊಡ್ಡ ಕಸದ ರಾಶಿನ ಸುಮಾರು 72,000 ಪುರಸಭೆ ಪ್ರಾರಂಭ ಆದ್ದರಿಂದ ಅಲ್ಲಿ ಕಸವನ್ನು ಹಾಕ್ತಾಯಿದ್ರು.
ಅದೆಲ್ಲ ನೋಡುವಾಗ ನನಗೆ ತುಂಬ ಆಶ್ಚರ್ಯ ಆಯಿತು, ಹೇಗೆ ಈ ಕೆಲಸಗಳನ್ನು ಮಾಡಬಹುದು ಎಂಬುದಾಗಿ ಆಲೋಚನೆ ಮಾಡಿ ನಮ್ಮ ಕೊಲಿಗಿಸೊಟ್ಟು ನಮ್ಮ ಸಿಬ್ಬಂದಿಯೊಂದಿಗೆ ನಾವು ಡಿಸ್ಕಸ್ ಮಾಡಿ ಇದನ್ನು ಯಾವ ರೀತಿ ಮಾಡಬೇಕೆಂಬುದಾಗಿ ನಾವು ಥಿಂಕ್ ಮಾಡಿ ಆನಂತರ ಒಂದು ಸೈಟು ಸಹ ಕೇಸಲ್ಲಿತ್ತು. ಆ ಲ್ಯಾಂಡ್ ಫಿಲ್ ಸೈಟ್ ಹೊಸದಾಗಿ ನಮಗೆ 20 ಎಕರೆ ಜಾಗ ಸ್ಯಾಂಕ್ಷನ್ ಇತ್ತು, ಅದು ಪ್ರಾಬ್ಲಮಲ್ಲಿತ್ತು. ಕೊನೆಗೆ ನಾವು ನಮ್ಮ ಸಿಬ್ಬಂದಿಯೊಂದಿಗೆ ಬೆಂಗಳೂರು ವಕೀಲರೆಲ್ಲ ಹೋಗಿ ಅದನ್ನು ಸ್ಟೇ ವೇಕೆಂಟ್ ಮಾಡಿ ಅಲ್ಲಿ ಆ ನಂತರ ನಮ್ಮ ಮೇಲಧಿಕಾರಿ ಜಿಲ್ಲಾಧಿಕಾರಿಗಳಿಂದ ಒಂದು ಅನುಮೋದನೆ ಪಡೆದು ನಾವು ಆ ಲ್ಯಾಂಡ್ ಫಿಲ್ ಸೈಟಲ್ಲಿ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಮತ್ತು ಮನೆ ಕಸ ಸಂಗ್ರಹಣೆ ಮಾಡುವಾಗ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಜನರಿಂದ ಒಮ್ಮೆ ವಿರೋಧ ಬಂತು, ಆದರೂ ಅಲ್ಲಿಯ ಜನರು ಉತ್ತಮ ರೀತಿಯಲ್ಲಿ ಸಹಕಾರ ಮಾಡಿದ ಹಿನ್ನೆಲೆಯಲ್ಲಿ ಫಸ್ಟ್ ನಾವು ಡೋರ್ ಟು ಡೋರ್ ಕಲೆಕ್ಷನಲ್ಲಿ ಮಾಡಿದ್ದೀವಿ. ಮತ್ತು ಲ್ಯಾಂಡ್ ಫಿಲ್ ಸೈಟನ್ನಲ್ಲಿ ಸೈಂಟಿಫಿಕ್ ಆಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾವು ಅಲ್ಲಿ ಮಾಡಿದ್ದೀವಿ. ಆದ್ದರಿಂದ ಅಲ್ಲಿ ಮಾಡಿ ನಾವು ಅದು ಸೈಂಟಿಫಿಕ್ ಆಗಿ ಕಸವನ್ನು ವಿಲೇವಾರಿ ಮಾಡಲಿಕ್ಕಾಯಿತು. ಮತ್ತು ನೀರು ಸರಬರಾಜಲ್ಲಿ ಅಲ್ಲಿ ಒಂದು ಉತ್ತಮ ಸಾಧನೆ ಮಾಡಿ ಎಲ್ಲ ಪಬ್ಲಿಕ್ ಟ್ಯಾಪ್ಗಳಿತ್ತು, ಅದನ್ನೆಲ್ಲ ಕಟ್ ಮಾಡಿ ಒಂದು ನಮ್ಮ ಮೇಲಧಿಕಾರಿಗಳ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ನಾವು ಅಲ್ಲಿ ಕೆಲಸ ಮಾಡಿ ಎಲ್ಲ ನೀರು ಪಬ್ಲಿಕ್ ಟ್ಯಾಪ್ಗಳು ಕಟ್ ಮಾಡಿ ಸುಮಾರು 1 ವರ್ಷದಲ್ಲಿ 18 ಲಕ್ಷ ರೂಪಾಯಿ ಆದಾಯ ಮಾಡಿದ ನಂತರ ನಮಗೆ ಪುರಸಭೆಗೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ರಾಷ್ಟ್ರಪತಿಯವರು ಪ್ರತಿಭಾ ಪಾಟೀಲ್ ಅವರಿಗೆ ಆಗ ನಮಗೆ ಆ ಪುರಸಭೆಗೆ ನೀಡಿದರು. ಅಲ್ಲಿ ಆ ರೀತಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಜನರು ಸಹಕಾರ ನೀಡಿದ್ರಿಂದ ಪಡೀಲಿಕ್ಕೆ ಸಾಧ್ಯ ಆಯಿತು. ಹೌದು, ಸಾಮಾನ್ಯವಾಗಿ ಇದು ಸರ್ಕಾರಿ ಕೆಲಸ ಅಂದರೆ ಬ್ಯೂರೋಕ್ರಸಿ ಅಂತ ಹೇಳ್ತಾರೆ, ರೆಡ್ ಟೇಪಿಸಮ್ ಅಂತ ಹೇಳ್ತಾರೆ, ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಇದರಲ್ಲಿ ಕೆಲಸ ಮಾಡಬೇಕಾಗ್ತದೆ, ಸಾಕಷ್ಟು ವಶೀಲಿ ಬಾಜು ನಡೀತವೆ. ಇದರ ಮಧ್ಯ ಉಸಿರುಕಟ್ಟು ವಾತಾವರಣದಲ್ಲಿ ಕೂಡ ಪ್ರಾಮಾಣಿಕತೆ ಕೆಲಸ ಮಾಡ್ತಾ ಹೋದ್ರಿ. ನಿಮ್ಮನ್ನು ಸರ್ಕಾರ ಗುರುತಿಸ್ತು, ಕೇಂದ್ರ ಸರ್ಕಾರ ಗುರುತಿಸ್ತು. ನಿಮ್ಮ ಕೆಲಸಗಳಿಗೆ ಒಂದು ಧನ್ಯತಾ ಭಾವ ಮೂಡುವಂಥ ಕ್ಷಣ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ನಿಮಗೆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸ್ವಚ್ಛತಾ ಪ್ರಶಸ್ತಿ ಕುಂದಾಪುರ ಪುರಸಭೆಗೆ ಬಂತು. ಆ ಕ್ಷಣ ನೆನಪು ಮಾಡ್ಕೊಳ್ಳಿ ಗುರುಗಳು, ಹೇಗಿತ್ತು ಅಂತ ಹೇಳಿ. ಖಂಡಿತ ಸರ್, ಅಲ್ಲಿ ನಾವು ರಾಷ್ಟ್ರಪತಿ ಭವನಿಗೆ ಹೋದಾಗ ಅಲ್ಲಿ ನಾವು ನಮ್ಮ ಸಿಬ್ಬಂದಿ ಹೋದಾಗ ಅಲ್ಲಿ ನಾವು ಒಂದು 3 ದಿವಸ ಅಲ್ಲಿ ಅವರು ನಮ್ಮನ್ನು ಪ್ರಶ್ನೆ ಮಾಡಿದರು. ಅಲ್ಲಿ ಒಂದು ಟೀಮನ್ನು ನಮ್ಮನ್ನು ಎಕ್ಸಾಮ್ ಮಾಡಿದರು, ಅಂದರೆ ಪರೀಕ್ಷೆ ಮಾಡಿದ್ರು. ಯಾವ ರೀತಿ ನೀವು ಇದನ್ನು ಮಾಡಿದಿರಿ, ಯಾವ ರೀತಿ ನಿಮಗೆ ಈ ಐಡಿಯಾ ಬಂತು ಎಂಬುದಾಗಿ ನಮ್ಮನ್ನು ಕ್ವಶನ್ ಮಾಡಿ 20 ಮಂದಿ ನಮ್ಮ ಕ್ವಶನ್ ಮಾಡಿದ್ರು. ನಾವು ಅದಕ್ಕೆ ಉತ್ತರ ಕೊಟ್ಟಿವಿ, ನಾವು ನಮ್ಮ ಸಿಬ್ಬಂದಿ ಮೂಲಕ. ಅದೇ ರೀತಿ ಅಲ್ಲಿ ಹೋಗುವಂಥ ಕ್ಷಣದಲ್ಲಿ ನಾವು 3 ದಿವಸ ಅಲ್ಲಿ ಡೆಲ್ಲಿಯಲ್ಲಿ ಉಳಿದಿದ್ವಿ 2009ರಲ್ಲಿ. ಆದರೆ ಗುಜರಾತ್ ನಮಗೆ ತುಂಬ ಫೈಟ್ ಇತ್ತು. ಗುಜರಾತ್ನಿಂದ ಸಹ ಅನೇಕ ನಗರಸಭೆಗಳಿಂದ ಬಂದಂಥವ್ರು ಒಳ್ಳೆಯ ನಮ್ಮ ಹತ್ರ ಆಗ ಲ್ಯಾಪ್ಟಾಪ್ ಸಹ ಇರಲಿಲ್ಲ. ನಾವು ಇನ್ನೊಬ್ಬರ ಹತ್ರ ಲ್ಯಾಪ್ಟಾಪ್ ತಗೊಂಡು ನಾವು ಅದನ್ನು ಮಾಡಿದ್ದೀವಿ. ಆದರೂ ನಾವು ಎಣಿಸಿದ್ದೀವಿ ನಮಗೆ ಇದು ಸಿಗೋದು ಕಷ್ಟದ, ಆದರೆ ಅದು ನಿಜವಾಗ್ಲೂ ಖಂಡಿತವಾಗಿ ನಮಗೆ ಅದು ಅಲ್ಲಿ ಸಿಕ್ತು. ಖಂಡಿತವಾಗಿ ಆ ಕ್ಷಣ ನಾವು ಅಲ್ಲಿ ರಾಷ್ಟ್ರಪತಿ ಭವನಿಗೆ ಹೋಗುವಾಗ ಆ ಒಂದು ಕ್ಷಣ ನೋಡುವಾಗ ನನಗೆ ಭಾರಿ ಆಶ್ಚರ್ಯ ಆಯಿತು. ಯಾಕಂದರೆ ಪ್ರಾಮಾಣಿಕತೆಗೆ ಖಂಡಿತವಾಗಿ ಒಂದು ಬೆಲೆ ಇದೆ ಎಂಬುದಾಗಿ ನನ್ನ ಮನಸ್ಸಲ್ಲಿ ನನಗೆ ಬಂತು. ನನ್ನ ಆತ್ಮ ನನ್ನೊಂದಿಗೆ ಮಾತನಾಡಿತು, ಹೆದರಬೇಡ, ನಿನಗೆ ಸಿಗ್ತದೆ ಖಂಡಿತವಾಗಿ. ಆ ಹೋಗುವ ಕ್ಷಣ ಖಂಡಿತವಾಗಿ ರಾಷ್ಟ್ರಪತಿ ಭವನದಲ್ಲಿ ಆವತ್ತು ನಮಗೆ ಊಟ ಕೊಟ್ಟರು. ಸಂಜೆ ಆ ರಾಷ್ಟ್ರಪತಿ ಭವನದಲ್ಲೇ ನಮಗೆ ಸಂಜೆ 5 ಗಂಟೆವರೆಗೂ ಆ ಪ್ರಶಸ್ತಿ ಕೊಡುವವರೆಗೂ ನಾವು ಅಲ್ಲೇ ಇರಬೇಕಾಯಿತು. ಅಲ್ಲಿ ಸೆಕ್ಯೂರಿಟಿ ತುಂಬ ಕಷ್ಟ, ಇದೇ ರೀತಿ ಹೋಗಬೇಕು, ಇದೇ ರೀತಿ ಅವಾರ್ಡ್ ತೊಗೊಳ್ಬೇಕು, ಈಗ ಬರಬೇಕೆಂಬುದಾಗಿ ನಿರ್ದೇಶನ ಕೊಟ್ಟರು ಆ ಸೆಕ್ಯೂರಿಟಿ. ಅದೇ ರೀತಿ ನಾವು ಅಲ್ಲಿ ಮಾಡಿದ್ವಿ. ಮತ್ತು ಆ ಕ್ಷಣ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣವಾಗಿದೆ ಸರ್ ಅದು. ಹೌದು ಸ್ನೇಹಿತರೆ, ಹೊನ್ನಾಳಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ರಾಷ್ಟ್ರಪತಿ ಭವನ್ ತನಕ ಹೋಗಿ ಬಂದರು ಅಂತ ಹೇಳಿದರೆ ತುಂಬ ರೋಮಾಂಚಕ. ಅದರ ಜೊತೆಗೆ ಸತತವಾಗಿ 3 ವರ್ಷವರೆಗೆ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯ ಆಯಿತು ಅಂದರೆ ಕೂಡ ರೋಮಾಂಚಕವಾಗಿರ್ತಕ್ಕಂಥ ಘಟನೆ. ಸೊ ಪುರಸಭಾ ಮುಖ್ಯಾಧಿಕಾರಿ ಅವರು ಕ್ರಾಂತಿಕಾರಕವಾದ ಕೆಲಸವನ್ನು ಕುಂದಾಪುರದಲ್ಲಿ ಮಾಡಿದರು. ಸೊ ಮುಂದೆ ಅದು ಮುಂದುವರಿಯಿತು ಮೂಡುಬಿದಿರೆನಲ್ಲಿ. ಅದೇ ರೀತಿ ಕಾರ್ಕಳದಲ್ಲಿ ಕೂಡ ಅದನ್ನು ಮತ್ತೆ ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಮೂಲಕ ಇವತ್ತು 3 ಪುರಸಭೆಗಳು ನಗರಸಭೆಗಳು ಅವರ ಸರ್ವಿಸ್ನಿಂದ ಬಹಳ ಧನ್ಯತಾ ಭಾವನ ಅನುಭವಿಸ್ತಾ ಇದೆ ಸ್ನೇಹಿತರೆ. ಇದು ಖಂಡಿತ ಅವರ ಸಾಧನೆ ಎಂದು ಭಾವಿಸ್ಕೊಳ್ತೇನೆ. ರಾಯಪ್ಪ ಸರ್ಗೆ ಅಭಿನಂದನೆ ಹೇಳ್ತೇನೆ. ಈ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಒಂದು ವಿರಾಮ ತಗೋತಾ ಇದ್ದಾರೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಮತ್ತೆ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಇವರಿಗೆ ಸಾಕಷ್ಟು ದೊಡ್ಡ ಮಟ್ಟದ ಶಿಕ್ಷಣ ತಜ್ಞರು ಬಂದಿದ್ದಾರೆ, ರಂಗಕರ್ಮಿಗಳು ಬಂದಿದ್ದಾರೆ, ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಪತ್ರಕರ್ತರು ಬಂದಿದ್ದಾರೆ, ಶಿಕ್ಷಣ ತಜ್ಞರು ಬಂದಿದ್ದಾರೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಮ್ಯಾಜಿಷಿಯನ್ ಬಂದಿದ್ದಾರೆ. ಸ್ನೇಹಿತರೆ, ದೊಡ್ಡ ಸಾಧನೆ ಮಾಡಿದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳೆಲ್ಲ ಬಂದಿದ್ದಾರೆ. ಇವತ್ತು ಅದೇ ಮಟ್ಟಕ್ಕೆ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ಸರ್ಕಾರಿ ಅಧಿಕಾರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಿತರಾಗಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಮಂತ್ರಿತರಾದ ಮೊದಲ ಸರ್ಕಾರಿ ಅಧಿಕಾರಿ ಅವರು ಅಂತ ಹೇಳೋದನ್ನು ನಾನು ತುಂಬ ಹೆಮ್ಮೆಯಿಂದ ಹಂಚಿಕೊಳ್ತಾ ಇದ್ದೇನೆ. ಕಾರ್ಕಳ ಪುರಸಭೆ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ರಾಯಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಭಾಳ ಹೆಮ್ಮೆಯಿಂದ ಬೀಗ್ತಾ ಇದ್ದಾರೆ. ಕಾರ್ಕಳ ಪುರಸಭೆಗೆ ಅವರು ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಹೆಮ್ಮೆಯನ್ನು ಅಭಿಮಾನವನ್ನು ತಂದುಕೊಟ್ಟಿದ್ದಾರೆ.
ನಾನು ಅತ್ಯಂತ ಪ್ರೀತಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸೊ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಸೊ ಕುಂದಾಪುರದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ನಿಮಗೆ ತುಂಬ ಸಹಕಾರ ಕೊಟ್ಟವರು ಯಾರು ಅಂತ ಹೇಳಿ? ಅಲ್ಲಿಯ ನಾಗರಿಕರು ಸರ್ ಮುಖ್ಯವಾಗಿ, ಮತ್ತು ನಮ್ಮ ಸಿಬ್ಬಂದಿ ವರ್ಗ. ನಾವಲ್ಲಿ ಈ ಕೆಲಸಗಳನ್ನು ಮಾಡುವಾಗ ನಾವು ಸಾಲಿಡ್ ವೇಸ್ಟಲ್ಲಿ ಸಹ ನಾವು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಸಹ ನಮಗೆ ರಾಜ್ಯ ಮಟ್ಟದಲ್ಲಿ ಸಹ 2ನೇ ಪ್ರಶಸ್ತಿ ಬಂದಿದೆ. ನೀರು ಸುಲಭದಲ್ಲಿ ಸಹ 3ನೇ ಪ್ರಶಸ್ತಿ. ಮತ್ತು SLB ಅಂದರೆ ಎಲ್ಲ ಇರ್ಬೋದು, ಕಾಮಗಾರಿ ಇರ್ಬೋದು, ನಮ್ಮ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಎಲ್ಲ ವಿಷಯಗಳಲ್ಲಿ ನಾವು ಇಡೀ ರಾಜ್ಯದಲ್ಲೇ 94 ಪುರಸಭೆಗಳಲ್ಲಿ ಆಗಿನ 2001ರಲ್ಲಿ ಕುಂದಾಪುರ ಪುರಸಭೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ ಸರ್. ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಒಂದು ಪುರಸಭೆಯನ್ನು ಹೇಗೆ ಮುನ್ನಡೆಸಬೇಕು ಅಂತ ಜನ ನಿಮ್ಮಿಂದ ಕಲಿಬೇಕು ಅಂತ ಆಸೆ ಪಡ್ತೇನೆ. ಸೊ ಅಲ್ಲಿಂದ ಬಹಳ ದೊಡ್ಡದಾಗಿರ್ತಕ್ಕಂಥ ಮೂಡುಬಿದಿರೆ ಪುರಸಭೆಗೆ ನಿಮ್ಮ ಪ್ರವೇಶವಾಯಿತು. ಸೊ ಅಲ್ಲಿ ನಿಜವಾಗಿರ್ತಕ್ಕಂಥ ರಾಯಪ್ಪ ಅವರ ಸ್ವಂತಿಕೆ ಏನು, ಸ್ವಾಭಿಮಾನ ಏನು ಜನರಿಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಮೂಡುಬಿದಿರೆಯಲ್ಲಿ ಸಾಕಷ್ಟು ಕ್ರಾಂತಿಕಾರ ಬದಲಾವಣೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಸರ್ ಏನೆಲ್ಲ ಮಾಡಿದ್ರಿ ಮೂಡುಬಿದಿರೆಯಲ್ಲಿ? ಸರ್ ಅಲ್ಲಿ ಖಂಡಿತ ಫಸ್ಟ್ ಅಲ್ಲಿ ಹೋದ್ಮೇಲೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು, ಯಾಕಂದರೆ ಅಲ್ಲಿ ಆಳ್ವಾಸ್ ಶಿಕ್ಷಣ ಸಮಸ್ಯೆ ಇತ್ತು. ಅದರಿಂದ ಅಲ್ಲಿ ಸುಮಾರು ಪ್ರೋಟೀನ್ ಪಾಪ್ಯುಲೇಷನ್ ಸುಮಾರು 15,000 ಜನಸಂಖ್ಯೆ ಇತ್ತು. ನಮ್ಮ ಮುನ್ಸಿಪಲ್ ಜನಸಂಖ್ಯೆಗಿಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇತ್ತು. ಮತ್ತು ರಸ್ತೆಗಳಲ್ಲಿ ಅಲ್ಲೆಲ್ಲಿ ಡಸ್ಟ್ಬಿನ್ಗಳು ಇಟ್ಟಿದ್ರು ಸರ್. ವಾರಕ್ಕೊಮ್ಮೆ ತೆಗಿತಾಯಿದ್ರು. ಕಸ, ನಾಯಿ, ದನಗಳು ಎದುರಿಗೆ, ನವಮಿ ಎದುರಿಗೆ, ಆ ಸರ್ಕಲ್ ಬದಿಯಲ್ಲಿ ಮತ್ತು ಅಮರನಾಥ ಥಿಯೇಟ್ರ್ ಹತ್ರ, ಆ ಮಾರ್ಕೆಟ್ ಬಳಿಯಲ್ಲಿ, ಇನ್ನೂ ಅನೇಕ ಪ್ರದೇಶಗಳಲ್ಲಿ ಕಸದ ರಾಶಿಯಿಂದ ಅಲ್ಲಿ ಜನರಿಗೆ ತುಂಬ ತೊಂದರೆ ಆಗ್ತಿತ್ತು. ವಿದ್ಯಾರ್ಥಿಗಳಿಗೆ ಮತ್ತು ನಾಗರಿಕರಿಗೆ ತೊಂದರೆ ಆಗ್ತಿತ್ತು. ಅದನ್ನೆಲ್ಲ ಗಮನಿಸಿದಾಗ ನಾನು ಪ್ರಾಥಮಿಕವಾಗಿ ಅಲ್ಲಿ ಹೋಗಿ 2012ರಲ್ಲಿ ಜಾಯ್ನ್ ಆದಾಗ ನನಗೆ ಅದು ದೊಡ್ಡ ಸಮಸ್ಯೆಯಾಗಿ ನನಗೆ ಎದುರಾಯಿತು. ಆದರೆ ನಾನು ಅದನ್ನು ನಮ್ಮ ಸಿಬ್ಬಂದಿಗಳ ಮೂಲಕ ಅಲ್ಲಿಯ ಅದು ಯಾವ ರೀತಿ ವಿಲೇವಾರಿ ಮಾಡಬೇಕೆಂಬುದಾಗಿ ನಾವು ಸುಮಾರು ಥಿಂಕ್ ಮಾಡಿ ಫಸ್ಟು ಅಲ್ಲಿರುವಂಥ ಕಸವನ್ನೆಲ್ಲ ಫಸ್ಟು ಸಾಗಿಸಿದ್ವಿ. ಮತ್ತು ಕಸ ಹಾಕಲಿಕ್ಕೆ ಲ್ಯಾಂಡ್ ಇರಲಿಲ್ಲ ಅಲ್ಲಿ, ಅದು ದೊಡ್ಡ ಸಮಸ್ಯೆ ಇತ್ತು. ಮಂಗಳೂರು ಕಮಿಷನ್ ಹತ್ರ ಮಾತಾಡಿ ನಾನು ಮಂಗಳೂರಿಗೆ ಡೈಲಿ ಗಾಡಿಯನ್ನು ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮತ್ತು ಫಸ್ಟು ಅಲ್ಲಿ ಸ್ವಚ್ಛತೆಯನ್ನು ನಾವು ಅದನ್ನು ಕ್ಲೀನ್ ಮಾಡಿ ನಂತರ ಯಾವ ರೀತಿ ಮಾಡಬೇಕೆಂಬುದು ಡೋರ್ ಟು ಡೋರ್ ಕಲೆಕ್ಷನ್ ಮಾಡಬೇಕೆಂಬುದಾಗಿ ನಾವು ಡಿಸ್ಕಸ್ ಮಾಡಿ, ನಾವು ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಡಿಸ್ಕಸ್ ಮಾಡಿ ನಾವು ಅಲ್ಲಿ ವೆಹಿಕಲ್ಗಳನ್ನು 2-3 ವೆಹಿಕಲ್ ಎಕ್ಸ್ಟ್ರಾ ಸರ್ಕಾರದಿಂದ ಪರ್ಚೇಸ್ ಮಾಡಿ ನಾವು ಎಲ್ಲ ಕಡೆ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿದ್ವಿ. ಪ್ರಾಥಮಿಕವಾಗಿ ಕುಂದಾಪುರದಲ್ಲಿ ನಾವು ಫಸ್ಟು ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿದ್ವಿ. ಮತ್ತು ಮೂಡುಬಿದಿರೆಯಲ್ಲಿ ನಮಗೆ ಬರ್ತಾ ಅಲ್ಲಿ ಸಗ್ರಿಗೇಷನ್ ಮಾಡಬೇಕೆಂಬುದಾಗಿ ನಮ್ಮ ಆಲೋಚನೆ ಬಂತು. ಮತ್ತು ಲ್ಯಾಂಡ್ ಫಿಲ್ ಸೈಟ್ ನಮಗೆ ಸಹ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಕೊನೆಗೆ ನಮಗೆ ಸರ್ಕಾರದಿಂದ ಲ್ಯಾಂಡ್ ಫಿಲ್ ಸೈಟನ್ನು ಸುಮಾರು 4 ಎಕರೆ 4.25 ಎಕರೆ ನಮಗೆ ಲ್ಯಾಂಡ್ ಫಿಲ್ ಕೊಟ್ಟರು. ಅದೇ ಸಮಯದಲ್ಲೇ ನಮಗೆ ಅನುದಾನ ಸಹ ಬಂತು. ಆ ಲ್ಯಾಂಡ್ ಫಿಲ್ಲನ್ನು ಒಂದು ಸೈಂಟಿಫಿಕ್ ಆಗಿ ನಮ್ಮ ಇಂಜಿನಿಯರ್ಗಳೊಂದಿಗೆ ನಾವು ಡಿಸ್ಕಸ್ ಮಾಡಿ ಒಂದು ಬೇರೆ ಕಡೆ ಉಡುಪಿ ಬಂದು ಸ್ಟಡಿ ಮಾಡಿ ಅದನ್ನು ಅಲ್ಲಿ ಆ ಮಾಡೆಲನ್ನು ಮಾಡಿ ನಾವು ಅಲ್ಲಿ ಘನತ್ಯಾಜ್ಯ ನಿರ್ವಹಣೆ ಘಟಕ ಸ್ಥಾಪನೆ ಮಾಡಿದ್ದೀವಿ, ಸಗ್ರಿಗೇಷನ್ ಮಾಡಿದ್ದೀವಿ. ಮತ್ತು ನಿರಂತರವಾಗಿ ಬೆಳಗ್ಗೆ ನಮ್ಮ ಕೆಲಸಗಾರ 7ರಿಂದ ಪ್ರಾರಂಭವಾದರೆ ಫಸ್ಟ್ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಬಂದಿದ್ವಿ. 10ರವರೆಗೂ ಪ್ರತಿಯೊಂದು ನಮ್ಮ ಸಿಬ್ಬಂದಿಗಳೊಂದಿಗೆ ಪ್ರತಿಯೊಂದು ವಾಹನ ಎಲ್ಲೆಲ್ಲಿ ಹೋಗ್ತದೆ ಸಗ್ರಿಗೇಷನ್ ಮಾಡ್ತಾಯಿದ್ರೆ ಪ್ಲಾಟ್ಗಳಲ್ಲಿ ತುಂಬ ಅಲ್ಲಿ ಆ ಪ್ಲಾಟ್ಗಳಲ್ಲಿ ಸಹ ನಾವು ಪ್ರತಿ ಪ್ಲಾಟ್ಗಳು ಹೋಗಿ ಜನರ ಹತ್ರ ಮಾತಾಡಿ ಬೇರೆ ಕಸವನ್ನು ವಿಂಗಡಣೆ ಮಾಡಿಕೊಡಬೇಕು, ಸ್ವಚ್ಛತೆ ಕಾಪಾಡಬೇಕೆಂಬುದಾಗಿ ತುಂಬ ಅವೇರ್ನೆಸ್ ಮಾಡಿದ್ದೀವಿ. ಅದರೊಟ್ಟಿಗೆ ನಾಗರಿಕರಿಂದ ದೊಡ್ಡ ಬೋರ್ಡ್ಗಳನ್ನು ಅವೇರ್ನೆಸ್ಗಾಗಿ ಜನರ ಮುಂದೆ ನಾವು ಬೇಡಿಕೆ ಇಟ್ಟು ಅವನ್ನು ಜನರಿಂದಲೇ ನಾಗರಿಕರ ಸಹಕಾರದೊಂದಿಗೆ ಅಲ್ಲಲ್ಲಿ ಬೋರ್ಡ್ಗಳನ್ನು ಪರ್ಮನೆಂಟ್ ಬೋರ್ಡ್ಗಳನ್ನು ಡಿಸ್ಪ್ಲೇ ಮಾಡಿ ಅಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಅಲ್ಲಿ ಕೊಟ್ಟಿದ್ದೀವಿ ಸರ್. ಹೌದು. ಸೊ ಮೂಡುಬಿದಿರೆಯಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ವಿಶೇಷವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಹೇಗೆ ಮಾಡಿದ್ರಿ ಅಂತ ಹೇಳಿ? ಅಲ್ಲಿ ಖಂಡಿತ ದೊಡ್ಡ ಜನಸಾಗರ ಅದು. ಹೌದು, ಖಂಡಿತವಾಗಿ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಅವೇರ್ನೆಸ್ ರೋಟ್ರಿ ಶಾಲೆ ಎಂಬುದಾಗಿ ಅಲ್ಲಿದೆ ಸರ್. ಫಸ್ಟ್ ಆ ರೋಟ್ರಿ ಶಾಲೆ ವಿದ್ಯಾರ್ಥಿಗಳನ್ನು ಸೇರಿಸಿ ಪ್ರತಿ ವಾರಕ್ಕೊಮ್ಮೆ ನಾವು ಏನು ಮಾಡ್ತಿದ್ವಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ಅದರೊಟ್ಟಿಗೆ ನಾವು ಕರಪತ್ರಗಳನ್ನು ಮಾಡಿ ಪ್ರತಿ ಮಧ್ಯಾಹ್ನ ನಂತರ ಮನೆಗೆ ಪ್ಲಾಟ್ಗಳಿಗೆಲ್ಲ ಹಂಚಿ ನಾಗರಿಕರಿಗೆ ಮತ್ತು ನಮ್ಮ ವೆಹಿಕಲ್ಗಳಿಗೆ ಒಂದು ಮೈಕನ್ನು ಸ್ಪೀಕರ್ ವಾಯ್ಸ್ ರೆಕಾರ್ಡ್ ಮಾಡಿ ನಾವು ಘನತ್ಯಾಜ್ಯದ ಬಗ್ಗೆ ಸಗ್ರಿಗೇಷನ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಜನರಿಗೆ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಸರ್. ಇದರಿಂದ ಅಲ್ಲಿ ಸಗ್ರಿಗೇಷನ್ನು 100% ಸಕ್ಸಸ್ಫುಲ್ ಆಯಿತು. ಸೊ ಮೂಡುಬಿದಿರೆಯಲ್ಲಿ ಮೊದಲ ಬಾರಿ ಸ್ವಚ್ಛತೆ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ರಿ. ಸೊ ಆ ವರ್ಷ ಕೂಡ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಎಸ್ ಸರ್. ಅಲ್ಲಿ ಸೋನ್ಸ್ ಫಾರ್ಮ್ ಇದೆ 4 ಕಿಲೋಮೀಟ್ರು. ಅಲ್ಲಿ ನಮಗೆ ಲ್ಯಾಂಡ್ ಇರಲಿಲ್ಲ, ಸುರಿಗೆ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಆಗುವಾಗ ಆ ಸಗ್ರಿಗೇಷನ್ ಹಸಿ ಕಸವನ್ನು
ಸೋನ್ಸ್ ಫಾರ್ಮರ್ ಅವರು ತಗೊಳ್ತಾ ಇದ್ದರು. ನಾವು ಅಲ್ಲಿ ಎಲ್ಲ ಹಸಿ ಕಸಗಳನ್ನು ಅಲ್ಲಿ ಹಾಕಿ ಸುಮಾರು 700 ವರ್ಷದಲ್ಲಿ 700 ಟನ್ನಷ್ಟು ಕಸವನ್ನು ಅವರಿಗೆ ನಾವು ಕೊಟ್ಟಿವಿ ಸರ್. ಇದರಿಂದ ನಾವು ಈ ಕಸದ ಸಮಸ್ಯೆ ಬಗೆಹರಿಸಿತು. ಮತ್ತು ನಮಗೆ ಒಂದು ಇದು ಐಕಾನ್ ಸಂಸ್ಥೆಯಿಂದ ನಮಗೆ ಒಂದು ಫೋನ್ ಬಂತು, ನೀವು ಇದಕ್ಕೆ ಅಟೆಂಡ್ ಮಾಡಿ ಎಂಬುದಾಗಿ. ಐಕಾನ್ SWM ಅಂತೇಳಿ 2014ರಲ್ಲಿ ನಾವು ಆಗ ಈ ಕಸದ ಬಗ್ಗೆ ನಾವು ಒಂದು ಮಾಹಿತಿಯನ್ನು ತಯಾರು ಮಾಡಿ ನಾವು ಆ ಸಮಸ್ಯೆಗೆ ಕೊಟ್ಟಿವಿ. ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ರು. ಕೊನೆಗೆ ಅವರು ಬಂದು ಮೂಡುಬಿದಿರೆಗೆ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಮತ್ತು ಲ್ಯಾಂಡ್ ಫಿಲ್ ಸೈಟ್ ಜನರೊಂದಿಗೆ ಮಾತಾಡಿ ಏನು ಕಸ ಹೇಗೆ ಕಲೆಕ್ಟ್ ಮಾಡ್ತಾರೆ ಮುನ್ಸಿಪಾಲ್ಟಿಯಿಂದ ಎಂಬುದಾಗಿ ಅವರೆಲ್ಲ ಅಲ್ಲಿ ಜನರ ಮೂಲಕನೇ ಅದನ್ನು ನೇರವಾಗಿ ಪ್ರಶ್ನೆ ಮಾಡಿ ಉತ್ತರ ಪಡೆದು ಮತ್ತು ನಮ್ಮ ಲ್ಯಾಂಡ್ ಫಿಲ್ ಸೈಟೆಲ್ಲ ನೋಡಿ ನಮಗೆ ನಮ್ಮ ಏನು ವರದಿಯನ್ನು ಅಲ್ಲಿಗೆ ಪ್ರೆಸೆಂಟೇಷನ್ ಕಳಿಸಿದರು. ಅದು ಹೈದರಾಬಾದಲ್ಲಿ 2014 ಜನವರಿಯಲ್ಲಿ 27ರಿಂದ 30ರವರೆಗೆ ಒಂದು ದೊಡ್ಡ ಕಾರ್ಯಾಗಾರ ಇಂಟರ್ನ್ಯಾಷನಲ್ ಐಕಾನ್ ಇಂಟರ್ನ್ಯಾಷನಲ್ ಒಂದು ಕಾರ್ಯಾಗಾರ ನಡೀತು. ಆ ಕಾನ್ಫರೆನ್ಸಲ್ಲಿ ನಾನು ಅಟೆಂಡ್ ಆದೆ. ಅಲ್ಲಿ ಪ್ರೆಸೆಂಟೇಷನ್ ಮಾಡಿದೆ. ಏನು ನಾವು ಮೂಡುಬಿದಿರೆಯಲ್ಲಿ ಮಾಡಿದಂಥ ಏನು ಘನತ್ಯಾಜ್ಯ ನಿರ್ವಹಣೆ, ಸಗ್ರಿಗೇಷನ್, ಕಲೆಕ್ಷನ್ ಮತ್ತು ಡಿಸ್ಪೋಸಲ್ ಈ 3 ವಿಭಾಗದಲ್ಲಿ ನಾವು ಯಾವ ರೀತಿ ಸಾಧನೆ ಮಾಡಿದ್ವಿ ಎಂಬುದಾಗಿ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಿದಾಗ ಅಲ್ಲಿ ನಮಗೆ ರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ನಮಗೆ ಲಭಿಸಿತ್ತು ಸರ್. ಹೌದು. ಸೊ ಮೂಡುಬಿದಿರೆಯಲ್ಲಿ ಕೂಡ ನಿಮ್ಮ ಹೆಸರು ಬಹಳ ಚೆನ್ನಾಗಿ ಬಂತು. ನಿಮ್ಮ ಪ್ರಾಮಾಣಿಕತೆ ಜನರಿಗೆ ಗೊತ್ತಾಯಿತು. ಸ್ವಚ್ಛತೆ ಬಗ್ಗೆ ಅಭಿಯಾನ ಜಾಗೃತವಾಗ್ತಾ ಹೋಯಿತು. ಸೊ ಅಲ್ಲಿಂದ ನಿಮ್ಮ ಕಾರ್ಯಕ್ಷೇತ್ರ ಕಾರ್ಕಳಕ್ಕೆ ಬಂತು. ಇವತ್ತು ನೀವು ಕಾರ್ಕಳದ ಪುರಸಭಾ ಮುಖ್ಯಾಧಿಕಾರಿಯಾಗಿದ್ದೀರಿ. ಸೊ ನಿಮ್ಮ ನಿಜವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಕಾರ್ಕಳ ಜನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಖಂಡಿತ ಸರ್. ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು? ಮೂಡುಬಿದಿರೆ 2014ರಲ್ಲಿ ನಾನು ಕಾರ್ಕಳಕ್ಕೆ ಬಂದಾಯ್ತು ಸರ್. ಅಲ್ಲಿ ಬಂದಾಗ 23ಕ್ಕೆ ನಾನು ಜೂನ್ 23, 2014ರಲ್ಲಿ ನಾನು ಕಾರ್ಕಳಕ್ಕೆ ಬಂದು ಮುಖ್ಯಾಧಿಕಾರಿಯಾಗಿ ನಾನು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡೆ. ನಂತರ 24ರಿಂದನೇ ನಾನು ಇಡೀ ನಗರವನ್ನು ಪ್ರದರ್ಶನ ಮಾಡಿದ್ದೀವಿ. ಇಡೀ ನನ್ನ ಸ್ಟಾಫನ್ನು ನಾನು 10 ಜನ ನನ್ನ ಸಿಬ್ಬಂದಿ ನನ್ನೊಟ್ಟಿಗೆ ನಾನು ಕರ್ಕೊಂಡು ಪ್ರತಿ ಮನೆಗೆ ಸುಮಾರು 45 ದಿವಸ ನಾವೇನು ಮಾಡಿದ್ವಿ, ಇಡೀ ಕಾರ್ಕಳ ಪೇಟೆಯನ್ನು ದಿನ 2 ಕಿಲೋಮೀಟರ್ ನಾವು ನಡೀತಾ ಇದ್ವಿ ಸರ್. ವೆಹಿಕಲ್ ಎಲ್ಲ ಖಾಲಿ ಮನೆಗೆ ನಡೆದು ನಾವು ಜನರಿಗೆ ಕಸದ ಬಗ್ಗೆ ಅವೇರ್ನೆಸ್ ಮಾಡಿದ್ವಿ. ಫಸ್ಟು ಎಲ್ಲಿ ಯಾವ ರೀತಿ ಕಸ ಅಂದ್ರೇನು, ಕಸದ ಬಗ್ಗೆ ಎಷ್ಟು ವಿಧದಲ್ಲಿ ಕಸ ಬರ್ತದೆ ಎಂಬುದಾಗಿ ಜನರಿಗೆ ನಾವು ಮನವರಿಕೆ ಮಾಡ್ತಾ ಈ 45 ದಿವಸ ನಾವು ಈ ಕಾಲ್ನಡಿಗೆಯಲ್ಲಿ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಇದು ಮಾಡಿದ್ದೀವಿ. ಮತ್ತು ನಿರಂತರವಾಗಿ ನಾನು ಬೆಳಗ್ಗೆ ನನ್ನ ಮನೆ ಉಡುಪಿ ಸರ್, ನಾನು 5ವರೆಗೆ ಮನೆ ಬಿಟ್ಟರೆ ನಿರಂತರವಾಗಿ ನನಗೆ ಏನೇ ಬರಲಿ ಏನೇ ಇರಲಿ ನಾನು ನಿರಂತರವಾಗಿ 5ವರೆಗೆ ಮನೆ ಬಿಟ್ಟರೆ ನಾನು 6:45 ನಿಮ್ಮ ಕಾರ್ಕಳ ಪಟ್ಟಣಕ್ಕೆ ನಾನು ಅಲ್ಲಿ ಬರ್ತಾಯಿದ್ದೆ. ಬೆಳಗ್ಗೆ ಬಂದು ನಾನು ಬಂದ ನಂತರ ನನ್ನ ಬೀದಿಯಲ್ಲೇ ನನ್ನ ಕಾರ್ಯ ಪ್ರಾರಂಭ. ಪ್ರತಿ ಎಲ್ಲೆಲ್ಲಿ ಕಸ ಹಾಕ್ತಾರೆ ಅಲ್ಲಿ ನನ್ನ ಸಿಬ್ಬಂದಿಯನ್ನು ಡೆಪ್ಯೂಟ್ ಮಾಡಿ 5ರಿಂದ 8 ಗಂಟೆವರೆಗೂ ಕಸ ಹಾಕೋ ಪ್ರದೇಶ ಸುಮಾರು ಒಂದು 3 ಮಾರ್ಗ ಮತ್ತು ಮಣ್ಣಗೋಪುರ, ಅನಂತಶಯನ ಮತ್ತು ಕಾಬೆಟ್ಟು ಬ್ರಿಡ್ಜ್ ಹತ್ರ ಮತ್ತು ನಮ್ಮ ಇಡೀ ವೆಂಕಟರಾಮ ದೇವಸ್ಥಾನದಿಂದ ಈಚೆ ಬರುವಾಗ ಅಲ್ಲಿ ಸ್ವಲ್ಪ ಆಗ್ತಾಯಿದ್ರು. ಡಾಕ್ಟರ್ ಜೋಶಿ ಓಣಿ ಎಂಬುದಾಗಿ ಕಸ ರಾಶಿಗಟ್ಟಲೆ ಅಲ್ಲಿ ಆಗ್ತದೆ. ಮತ್ತು ಮಣ್ಣಗೋಪುರ ಹತ್ರ ಲೋಡ್ಗಟ್ಟಲೆ ಕಸ ಬೀಳ್ತಾಯಿತ್ತು. ನಾವೆಲ್ಲ ಸ್ವಚ್ಛ ಮಾಡಿ ಅಲ್ಲಿ ನಮ್ಮ ಸ್ಟಾಫನ್ನು ಡೆಪ್ಯೂಟ್ ಮಾಡಿದ್ವಿ. ಕಾಯಲಿಕ್ಕೆ ಯಾರು ಕಸ ಹಾಕ್ತಾರೆ ಅಂಥವ್ರನ್ನು ಹಿಡಿದು ದಂಡ ವಿಧಿಸಬೇಕು, ಎಚ್ಚರಿಕೆ ಕೊಡಬೇಕು ಎಂಬುದಾಗಿ ಹೀಗೆ 3 ತಿಂಗಳ ಕಾಲ ನಮ್ಮ ಸಿಬ್ಬಂದಿಯನ್ನು ಡೆಪ್ಯೂಟ್ ಮಾಡಿ ವಾಚ್ ಮಾಡಿದ್ವಿ. ಇದರಿಂದ ನಾಗರಿಕರಿಗೆ ಏನಾಯಿತು ಗೊತ್ತಾಯಿತು. ಈಗ ಅಲ್ಲಿ ಇಡೀ ಕಸ ಹಾಕಲಿಕ್ಕೆ ಒಬ್ಬರು ಜನರಿದ್ದಾರೆ ಎಂಬುದಾಗಿ ಜನರಿಗೆ ಗೊತ್ತಾಯಿತು. ಮತ್ತು ಜನರು ಅದು ಹಾಕೋದು ಕಡಿಮೆ ಮಾಡಿದರು. ಮತ್ತು ನಾವು ನಿರಂತರವಾಗಿ ಪ್ರತಿ ಬೆಳಗ್ಗೆ 6:30 ನನ್ನ ಕಾರ್ಯಕ್ಷೇತ್ರ ಪ್ರಾರಂಭ ಮಾಡಿದಂಥ ಪ್ರತಿ ಪ್ಲಾಟ್ಗೆ, ಮನೆಗೆ, ಪ್ರತಿ ಏರಿಯಾಕ್ಕೆ ಎಲ್ಲೆಲ್ಲಿ ಕಸ ಹಾಕ್ತಾರೆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿ ಅವರಿಗೆ ತಿಳುವಳಿಕೆ ಕೊಡ್ತಾಯಿದ್ವಿ. ತಿಳುವಳಿಕೆ ಕೊಟ್ಟು ಕಸ ಅಂದ್ರೇನು, ಹಸಿ ಕಸ, ಒಣ ಕಸ ಯಾವ ರೀತಿ ಬೇರೆ ಮಾಡಬೇಕು ಜನರಿಗೆ ಅವೇರ್ನೆಸ್ ಮಾಡ್ತೀವಿ. ಮತ್ತು ವೆಹಿಕಲ್ಗೆ ವಾಯ್ಸ್ ರೆಕಾರ್ಡ್ ಮಾಡಿ ಕಸದ ಬಗ್ಗೆ ಅವೇರ್ನೆಸ್ ಮಾಡುವಾಗೆ ನಾವು ಒಂದು ವಾಯ್ಸ್ ರೆಕಾರ್ಡ್ ಆಗಿ ಜನರಿಗೆ ಮುಖ್ಯವಾಗಿ ಜನರಿಗೆ ತಿಳುವಳಿಕೆ ಕೊಟ್ಟಿವಿ ಸರ್. ಇದರಿಂದ ಸಕ್ಸಸ್ ಆಯಿತು ಎಂಬುದಾಗಿ ನನ್ನ ಅನುಭವ. ಸ್ನೇಹಿತರೆ, ಬಹಳ ದೂರದ ಕಲ್ಯಾಣಪುರದಿಂದ ಹೊರಟು ಕಾರ್ಕಳಕ್ಕೆ 6:30 ಗಂಟೆ ಒಳಗಡೆ ಮುಖ್ಯಾಧಿಕಾರಿಗಳು ಬರ್ತಾರೆ. ಸೊ ಕಾಲ್ನಡಿಗೆಯಲ್ಲಿ ಅವರು ಎಲ್ಲವನ್ನ ಗಮನಿಸ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಸಾಕಷ್ಟು ಕಡೆ ಜೀಪ್ ತಗೊಂಡು ಹೋಗ್ತಾರೆ. ಕಸ ಅವರಿಗೆ ಎಲ್ಲಿ ಬೀಳುತ್ತೆ ಕರೆಕ್ಟಾಗಿ ಗೊತ್ತಿರ್ತದೆ. ಸೊ ಅಲ್ಲಿ ಹೋಗಿ ಅವರು ಕಾಯಿಲುವಂಥ ಕೆಲಸಗಳನ್ನು ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸಿಬ್ಬಂದಿ ನೇಮಕ ಮಾಡ್ತಾರೆ. ಸೊ ಅದಕ್ಕೂ ಬಗ್ಗದೆ ಹೋದಾಗ ಅಲ್ಲಿ CC ಕ್ಯಾಮರಾ ಅಳವಡಿಸ್ತಾರೆ. ಸೊ ಅದಕ್ಕೂ ಬಗ್ಗದೆ ಹೋದಾಗ ಅವರನ್ನು ತುಂಬ ಖಾರವಾಗಿ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಪ್ರಾಯಶಃ ಕಸ ಹಾಕುವಂಥ ನಾಗರಿಕರನ್ನು ತರಾಟೆ ತಗೊಳ್ತಕ್ಕಂಥ ಪ್ರಸಂಗಗಳು ಸಾಕಷ್ಟಿದೆ. ಅವರು ಮನವೊಲಿಸ್ತಾ ಕೆಲಸವನ್ನು ಮಾಡುವಂಥವರು ತುಂಬ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರ ಪ್ರಾಮಾಣಿಕತೆಯನ್ನು ಜನ
ಇಷ್ಟಪಟ್ಟಿದ್ದಾರೆ, ಸರ್ಕಾರ ಅದನ್ನು ಗುರುತಿಸ್ತಾ ಇದೆ, ಇದು ಶ್ರೇಷ್ಠವಾದ ಕೆಲಸ ಅಂತ ಭಾವಿಸ್ಕೊಳ್ತೇನೆ. ಈ ಮೂಲಕ ಅವರಿಗೆ ಮತ್ತೆ ಕಾರ್ಕಳದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದನ್ನು ಅತ್ಯಂತ ವಿನೀತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಕಸ ವಿಲೇವಾರಿ ತುಂಬ ಸವಾಲಾಗಿತ್ತು ಕಾರ್ಕಳದಲ್ಲಿ. ಸರ್ ಖಂಡಿತ. ನಾನು ಬಂದು ಜಾಯ್ನ್ ಆದಮೇಲೆ ದೊಡ್ಡ ಎಲ್ಲ ರಸ್ತೆ ಬದಿಯಲ್ಲಿ ಅಲ್ಲಿ ರಾಶಿಗಟ್ಟಲೆ ಕಸ ಇತ್ತು ಸರ್. ಅದು ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಮತ್ತು ನಮ್ಮ ಸಿಬ್ಬಂದಿಗಳನ್ನು ಡಿಸ್ಕಸ್ ಮಾಡಿದೆ ಇಂಜಿನಿಯರಿಂಗಿಂದ ಯಾಕೆ ಈ ರೀತಿ ಎಂಬುದಾಗಿ, ಕೊನೆಗೆ ಸಿಬ್ಬಂದಿಗಳ ಸಮಸ್ಯೆ ಎಂಬುದಾಗಿ ಅವ್ರು ಹೇಳ್ತಿದ್ರು. ಮತ್ತು ನನ್ನ ವರ್ಕರ್ಸ್ ನಾನು ಕರೆದು ನಾನು ಅವರೊಟ್ಟಿಗೆ ಬೆಳಗ್ಗೆ ನಾನು ಅವರೊಟ್ಟಿಗೆ ಪ್ರತಿನಿತ್ಯ ಮಾತಾಡಿದೆ. ಅದನ್ನೆಲ್ಲ ಫಸ್ಟು ಕಸವನ್ನು ಹೋಗಬೇಕು, ನಾವು ಡೋರ್ ಟು ಡೋರ್ ಕಲೆಕ್ಷನ್ ಮಾಡಬೇಕೆಂಬುದಾಗಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲ ಸ್ವಚ್ಛತೆ ಫಸ್ಟ್ ನಾವು ಸ್ವಚ್ಛತೆ ಕಾರ್ಕಳವನ್ನು ಸ್ವಚ್ಛತೆ ಮಾಡಿದ್ವಿ. ಆನಂತರ ನಾವು ಡೋರ್ ಟು ಡೋರ್ ಕಲೆಕ್ಷನನ್ನು ವೆಹಿಕಲ್ಲು ನಮಗೆ ಕಡಿಮೆ ಇದ್ದರೂ ಸಹ ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ವೆಹಿಕಲ್ ಹೋಗಬೇಕೆಂಬುದಾಗಿ ಆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕೆಂಬುದಾಗಿ ಸೂಚನೆ ಕೊಟ್ಟು ಪ್ರತಿ ಒಂದು ವೆಹಿಕಲ್ಲು, ಉದಾಹರಣೆ ಮಣ್ಣಗೋಪುರ ಹೋಗಿದೆಯಾ ಅಥವಾ ಮೀನು ಮಾರ್ಕೆಟ್ ಸೈಡಲ್ಲಿ ಹೋಗಿದೆಯಾ ಅಥವಾ ತೆಳ್ಳಾರ್ ರೋಡಲ್ಲಿ ಇವತ್ತು ಹೋಗಿದೆಯಾ ಇಲ್ಲಿ ಎಂಬುದಾಗಿ ಪ್ರತಿಯೊಂದು ದಿನ ಆ ವೆಹಿಕಲ್ಗಳನ್ನು ವಾಚ್ ಮಾಡ್ತಾಯಿದ್ವಿ. ಮತ್ತು ಸಗ್ರಿಗೇಷನ್ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಎಂಬುದಾಗಿ ಜನರು ಕೊಡ್ತಾ ಇದ್ದಾರಾ ಅಥವಾ ನಮ್ಮ ಸಿಬ್ಬಂದಿ ಮಿಕ್ಸ್ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ವಾಚ್ ಮಾಡಿ ನಮ್ಮ ಸಿಬ್ಬಂದಿಗೆ ಸಹ ನಾವು ಗೈಡ್ ಮಾಡಿ ಕಸ ಹಸಿ ಕಸ ಅದು ಯಾವುದು, ಒಣ ಕಸ ಯಾವ ರೀತಿ ಬೇರೆ ಮಾಡಬೇಕು ಎಂಬುದಾಗಿ ನಮ್ಮ ಸಿಬ್ಬಂದಿಗೆ ಸಹ ನಾವು ಅದನ್ನು ತರಬೇತಿ ಸುಮಾರು 1 ವರ್ಷಗಳ ಕಾಲ ನಾವು ತರಬೇತಿ ಕೊಡ್ತಾ ಬಂದಿದ್ವಿ. ಮತ್ತು ನಾವು ವಾಚ್ ಮಾಡ್ತೀವಿ ಪ್ರತಿನಿತ್ಯ. ಇದು ನಿರಂತರವಾಗಿ ನಡೀತಾ ಇತ್ತು. ಯಾವುದೇ ಕಾರಣಕ್ಕೂ ನನಗೆ ಜ್ವರ ಬರಲಿ, ಏನು ಹುಷಾರಿಲ್ಲದಿದ್ದು, ಕೆಲವೊಮ್ಮೆ ನಾವು ಮಸ್ತಕಾಭಿಷೇಕ ದಿನಲ್ಲಿ ತುಂಬ ಟೆನ್ಷನಲ್ಲಿದ್ದೀವಿ. ಅನೇಕ ಬಾರಿ ನನಗೆ ಹುಷಾರಿರಲಿಲ್ಲ, ಆದರೂ ಚೆಕ್ ಮಾಡುವಾಗ ನನಗೆ BP 140 ಜಾಸ್ತಿ, ಡಾಕ್ಟರ್ ಹೇಳಿದ್ದು ಏನು ಎಂಬುದಾಗಿ ಟೆನ್ಷನ್ ಆದರೂ ನಾನು ಅದಕ್ಕೆ ಯಾವುದೇ ಆಲೋಚನೆ ಮಾಡಲಿಲ್ಲ. ನನ್ನ ಆರೋಗ್ಯದ ಬಗ್ಗೆ ನಾನು ಚಿಂತೆ ಮಾಡಲಿಲ್ಲ. ದೇವರಿದ್ದಾನೆ ಎಂಬುದಾಗಿ ದೇವರ ಮೇಲೆ ನಾನು ಭಾರ ಹಾಕಿ ನನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದೆ. ಆ ರೀತಿ ಮಾಡುವಾಗ ದೇವರು ಆಟೋಮೆಟಿಕ್ಕಾಗಿ ನನಗೆ ಆರೋಗ್ಯ ಕೊಟ್ಟರು. ಒಂದು ಒಳ್ಳೆಯ ರೀತಿ ಕೆಲಸ ಮಾಡುವಾಗ ಯಾವುದೇ ನನಗೆ ಒತ್ತಡಗಳಿದ್ದರೂ ದೇವರು ನನಗೆ ಯಾವ ರೀತಿ ತೊಂದರೆ ಕೊಡ್ತಿದ್ದಾಗೆ ಆ ಕೆಲಸಕ್ಕೆ ನಿಭಾಯಿಸುವಂತೆ ಶಕ್ತಿಯನ್ನು ಆರೋಗ್ಯವನ್ನು ದೇವರು ಕೊಟ್ಟರು. ಆ ರೀತಿ ನಾವು ಕೆಲಸ ಕಾರ್ಯ ಮಾಡ್ತಾ ಆ ರೀತಿ ನಾವು ಮುಂದುವರಿಸಿದ್ವಿ. ಮತ್ತು ಸಗ್ರಿಗೇಷನ್ ಆದ ಕೂಡಲೇ ನಾವೆಲ್ಲ ಹಸಿ ಕಸವನ್ನು ಒಂದು ಕಡೆ ಹಾಕಿದ್ವಿ, ಒಣ ಕಸ ಎರಡನ್ನು ನಾವು ಡಿಸೆಂಟ್ರಲೈಸೇಷನ್ ಎಂಬುದ ಪದದ ಅರ್ಥದಲ್ಲಿ ನಾವು 2 ಒಣಕಸ ಘಟಕಗಳನ್ನು ನಾವು ನಿರ್ಮಾಣ ಮಾಡಿ ಒಣಕಸವನ್ನು ಸಂಗ್ರಹ ಮಾಡ್ತಾ ಇದ್ವಿ. ಅದನ್ನು ಸಹ ನಾವು ಸಂಗ್ರಹ ಮಾಡಿ ಟೆಂಡರ್ ಕರೆದು ವಿಲೇವಾರಿ ಮಾಡಿದ್ವಿ. ಇವತ್ತು ಅದರಿಂದ ಸ್ವಲ್ಪ ಆದಾಯ ಸಹ ಮುನ್ಸಿಪಾಲಿಟಿಗೆ ಬಂದಿದೆ. ಪ್ಲಾಸ್ಟಿಕ್ ಇರ್ಬೋದು, ಕಾರ್ಡ್ಬೋರ್ಡ್ ಇರ್ಬೋದು, ಕಬ್ಬಿಣ ಇರ್ಬೋದು, ಅಲ್ಯೂಮಿನಿಯಂ ಅನೇಕ ಮರುಬಳಕೆ ವಸ್ತುಗಳನ್ನು ನಾವು ಬೇರ್ಪಡಿಸಿ ಅದನ್ನು ಏಲ ಮಾಡಿ ಇವತ್ತು ಮುನ್ಸಿಪಾಲಿಟಿಗೆ ಒಂದು ಸ್ವಲ್ಪ ಆದಾಯ ಬರುವಂತೆ ನಾವು ಆ ಪ್ರಯತ್ನ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಕಸ ಮುಖ್ಯವಾಗಿ ಯಾವ ರೀತಿ ವಿಲೇವಾರಿ ಮಾಡಬಹುದು ಎಂಬುದಾಗಿ ಜನರಿಗೆ ಅರಿವನ್ನು ಉಂಟು ಮಾಡಿ ಕಸವನ್ನು ಸಗ್ರಿಗೇಷನ್ ಮಾಡಿದರೆ ಅದನ್ನು ವಿಲೇವಾರಿ ಮಾಡೋದು ಈಜಿ ಎಂಬುದಾಗಿ ನಾವು ಅರ್ಥ ಮಾಡಿ ಜನರನ್ನು ಮನವೊಲಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅಲ್ಲಿ ಪರ್ಮನೆಂಟ್ ಬೋರ್ಡ್ಗಳನ್ನು ಸಹ ಯಾವ ರೀತಿ ಮೂಡುಬಿದಿರೆಯಲ್ಲಿ ಮಾಡಿದ್ವಿ ಅದೇ ರೀತಿ ಇಲ್ಲಿಯ ಕಾರ್ಕಳ ನಾಗರಿಕರು ನಮಗೆ ಬಕೆಟ್ಗಳನ್ನು ಕೊಟ್ಟರು, ಅದನ್ನು ಅವರ ಫ್ರೀಯಾಗಿ ಕೊಟ್ಟರು, ಅದನ್ನು ಸಹ ಜನರಿಗೆ ವಿತರಣೆ ಮಾಡಿದ್ವಿ. ಮತ್ತು ಬೋರ್ಡ್ಗಳನ್ನು ಡಿಸ್ಪ್ಲೇ ಮಾಡಿದ್ವಿ. ಅವರು ದಾನಿಗಳು ಸಹ ನಮಗೆ ಅನೇಕ ಬೋರ್ಡ್ಗಳನ್ನು ಪರ್ಮನೆಂಟ್ ಬೋರ್ಡ್ಗಳನ್ನು ಕೊಟ್ಟು ಕಸ ಹಾಕಿದರೆ ನಿಮಗೆ ದಂಡ ವಿಧಿಸಲಾಗುವುದು 500 ರೂಪಾಯಿಂದ 5,000ವರೆಗೆ. ಇದೇ ರೀತಿ ಕಸ, ಹಸಿ ಕಸ, ಒಣ ಕಸ ಮತ್ತು ಎಲೆಕ್ಟ್ರಾನಿಕ್ ತ್ಯಾಜ್ಯ ವಸ್ತುಗಳು ಎಂಬುದಾಗಿ ನಾವು ಜನರಿಗೆ ಅವೇರ್ನೆಸ್ ಮಾಡಿ ಅಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಬಹಳ ಅದ್ಭುತವಾದ ಕೆಲಸ ಅಂತ ಹೇಳಿದರೆ, ಜನರ ಒಂದು ಅವೇರ್ನೆಸ್ ಮೂಡಿಸಿರ್ತಕ್ಕಂಥ ಕೆಲಸ, ಜನ ಅದನ್ನು ಸ್ವೀಕರಿಸಿದ್ರೆ ಸುಲಭವಾಗಿ ಅಂತ ಹೇಳಿ. ಒಮ್ಮೆ ಖಂಡಿತ ವಿರೋಧಗಳು ಬಂತು, ಏನು ಇವರು ಫಾರಿನ್ ಸಿಸ್ಟಮನ್ನು ಇಲ್ಲಿ ತಂದಿದ್ದಾರೆ ಎಂಬುದು ಅನೇಕ ಬಾರಿ ನಮಗೆ ಬೇಸರ ಸಹ ಆಯಿತು. ಕೆಲವರು ನಮ್ಮನ್ನು ಏನು ನಾವು ಮಾಡಿಕೊಡುವುದಿಲ್ಲ ಎಂಬುದಾಗಿ ಹೇಳುವಾಗ ಅನೇಕರು ನಮಗೆ ಕೆಲವೊಂದು ಸಂದರ್ಭದಲ್ಲಿ, ಎಲ್ಲರೂ ಅಲ್ಲ 99% ಜನರು ಇದಕ್ಕೆ ಸುರಿಗೆ ವಿರೋಧ ಮಾಡಿದರು. ಆದರೆ ಅದು ಕಾಲಕ್ರಮೇಣ ನಮ್ಮನ್ನು 99 ಜನ ನಮಗೆ ಸಪೋರ್ಟ್ ಮಾಡಿದರು. 1% ನಮಗೆ ಕೆಲವು ಕಡೆ ವಿರೋಧ ಆದಾಗ ನಮಗೆ ಒಮ್ಮೆ ಬೇಸರ ಆಯಿತು. ಯಾಕೆ ನಾವು ಇಷ್ಟು ಮಾಡಿದರೂ ಜನ ಯಾಕೆ ಈ ರೀತಿ ಮಾಡ್ತೇವೆ ಎಂಬುದಾಗಿ. ಆದರೂ ಅದನ್ನು ಈ ಕಿವಿ ಕೇಳಿ ಬಿಟ್ಟು ಪುನಃ ನಮ್ಮ ಕಾರ್ಯ ಪ್ರಾರಂಭ ಮಾಡಿದೆ. ಅದೇ ರೀತಿ ಏನೇ ಆಗಲಿ ನಾವು ಇದನ್ನು ಜಯಿಸಲೇಬೇಕು, ಇದನ್ನು ಮಾಡಲೇಬೇಕು ಎಂಬುದಾಗಿ ಒಂದು ಅಬ್ಜೆಕ್ಟಿವ್, ಆ ಗುರಿಯನ್ನು ಇಟ್ಟುಕೊಂಡು ನಾನು ನನ್ನ ಸಿಬ್ಬಂದಿಗಳಿಗೆ ನಾನು ಹೊರಟಿದ್ದೀನಿ. ಇದನ್ನು ಮಾಡಲೇಬೇಕು, ಸಕ್ಸಸ್ ಮಾಡಿ ಏನು ಮೂಡುಬಿದಿರೆಯಲ್ಲಿ ತಂದಂಥ ಪ್ರಶಸ್ತಿಯನ್ನು ಕಾರ್ಕಳಕ್ಕೆ ಸಹ ತರಲೇಬೇಕು. ಕಾರ್ಕಳಕ್ಕೆ ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು. ಕಾರ್ಕಳವನ್ನು ಹೆಸರನ್ನು ಭೂಪಟದಲ್ಲಿ ನಮೂದಿಸಬೇಕೆಂಬುದಾಗಿ ನನ್ನ ಆತ್ಮದಲ್ಲಿ ಒಂದು ಪ್ರೇರೇಪಣೆ ಇತ್ತು. ಅದರಿಂದ ನಾನು ಜನರೊಟ್ಟಿಗೆ ಎಲ್ಲೇ ಸಮಸ್ಯೆ ಇದ್ದರೂ, ಜನರು ವಿರೋಧ ಮಾಡಿದರೂ ಸಹ ಜನರೊಟ್ಟಿಗೆ ನಾನು ಮಾತಾಡಿ ಅವ್ರು ಏನೇ ಬೈದರು ಆಯ್ತು ಎಂಬುದಾಗಿ ಅದನ್ನು ಸ್ವೀಕಾರ ಮಾಡಿ ತುಂಬ ಅದೇ ರೀತಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹೌದು ಸ್ನೇಹಿತರೆ, ಇವತ್ತು ಕಾರ್ಕಳದ ಪುರಸಭಾ ಮುಖ್ಯಾಧಿಕಾರಿ ರಾಯಪ್ಪ ಅವರು ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ.
ನಮ್ಮ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರ ಸಾಧನೆಗಳ ಪ್ರವರ ಇನ್ನಷ್ಟು ಬಾಕಿ ಇದೆ ಸ್ನೇಹಿತರೆ. ಅವರ ಸಾಕಷ್ಟು ವಿವರಗಳನ್ನು ಇನ್ನೂ ದಾಖಲೀಕರಣ ಆಗಬೇಕು ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಒಂದು ವಿರಾಮ ತಗೋತಾನೆ. ವಿರಾಮದ ನಂತರ ಮತ್ತೆ ಸರ್ ಮಾತಾಡ್ತಾನೆ. ಸ್ನೇಹಿತರ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಮತ್ತೆ ಪ್ರವೇಶ ಮಾಡ್ತಾ ಇದೆ. ಕೊನೆಯ ಚರಣದಲ್ಲಿ ಇವತ್ತು ಮತ್ತೆ ಮಾತುಕತೆಗಳು ಬಾಕಿ ಉಳಿದಿವೆ. ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಅತ್ಯಂತ ಸಕ್ಷಮವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ಅಧಿಕಾರಿ ಇವತ್ತು ನಮ್ಮ ಜೊತೆಗಿದ್ದಾರೆ. ರಾಯಪ್ಪ ಅಂತವ್ರ ಹೆಸರು. ಅತ್ಯಂತ ಗ್ರಾಮಾಂತರ ಭಾಗದಿಂದ ಬಂದವರು, ಅತ್ಯಂತ ಕೆಳಸ್ತರದ ಒಂದು ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು. ಅವ್ರು ಹೇಳ್ತಾರೆ ಅವರ ಬಾಲ್ಯ ಬಹಳ ದಾರುಣವಾಗಿತ್ತು, ಬಹಳ ಕಷ್ಟಕರ ಇತ್ತು, ಊಟ ಮಾಡಲಿಕ್ಕೂ ಬಹಳ ಕಷ್ಟಪಡುವಂಥ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು. ಇವತ್ತು ಅವರು ಪುರಸಭಾ ಮುಖ್ಯಾಧಿಕಾರಿಯಾಗಿ ಹೋದಲ್ಲೆಲ್ಲ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಪುರಸಭೆಯ ಘನತೆಯನ್ನು, ಗೌರವವನ್ನು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಇದಕ್ಕೆ ಖಂಡಿತವಾಗಿ ಅವ್ರು ಹೇಳ್ತಾರೆ, ನಾನೊಬ್ಬನೇ ಕಾರಣ ಅಲ್ಲ, ನಾಗರಿಕರು ಕಾರಣ, ಪುರಸಭೆಯ ಮೆಂಬರ್ಸ್ಗಳು ಕಾರಣ, ಪುರಸಭಾ ಅಧ್ಯಕ್ಷರು ಕಾರಣ ಅಂತ ಅತ್ಯಂತ ಪ್ರೀತಿಯಿಂದ ಅವರು ಹೇಳ್ತಾರೆ. ಸೊ ಕಾರ್ಕಳದವ್ರು ಇದು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಜನ ಇವತ್ತು ಶ್ಲಾಘನೆ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೆ ಪ್ರಶಸ್ತಿ ಬಂದು ಹೇಳೋದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಮತ್ತೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕಾರ್ಕಳ ಪುರಸಭೆಗೂ ಪ್ರಶಸ್ತಿ ಬಂತು. ಹೌದು, ತುಂಬ ಹೆಮ್ಮೆ ಪಡೋ ಸಾಧನೆ ಅದು. ನೀವು ಆಸೆ ಪಟ್ಟಿರೋದನ್ನು ಬೇಕು ಅಂತ ಹೇಳಿ. ಖಂಡಿತ ಸರ್. ಈಗ ಈ ರೀತಿ ನಾವು ತ್ಯಾಜ್ಯ ವಸ್ತುಗಳನ್ನು ಮೂಲದಲ್ಲಿ ಬೇರ್ಪಡಿಸಬೇಕು, ಒಣಗಾಸಿ ಬೇರೆ ಮಾಡಿ ಈ ರೀತಿ ನಿರಂತರವಾಗಿ ಮಾಡುವಾಗ ನಮಗೆ ತ್ಯಾಜ್ಯ ದಿನದಿಂದ ಜಾಸ್ತಿ ಬರ್ತವೆ, ಸೆಗ್ರಿಗೇಷನ್ ಆಗ್ತಾಯಿತ್ತು. ಯಾವ ರೀತಿ ವಿಲೇವಾರಿ ಮಾಡಬೇಕೆಂಬುದಾಗಿ ನಾವು ಆಲೋಚನೆ ಮಾಡಿದಾಗ ಲ್ಯಾಂಡ್ ಫಿಲ್ ಸೆಟ್ಟಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಮ್ಮ ಸರ್ಕಾರದಿಂದ ನಮಗೇನು ಬರ್ತಾಯಿತ್ತು ಅನುದಾನದಲ್ಲಿ ನಾವು ಅದನ್ನು ಸರಿಯಾದ ರೀತಿ ಯುಟಿಲೈಸ್ ಮಾಡಬೇಕೆಂಬುದಾಗಿ ನಾನು ನಮ್ಮ ಇಂಜಿನಿಯರಿಂಗ್ ಡಿಸ್ಕಸ್ ಮಾಡಿ ಅಲ್ಲಿ ವರ್ಮಿ ಸುಮಾರು 40 ಲಕ್ಷ ರೂಪಾಯಿ ವರ್ಮಿ ಆ್ಯಡನ್ನು ನಾವು ಮಾಡಿದ್ವಿ, ಪ್ರಾರಂಭ ಮಾಡಿದ್ವಿ. ಎರೆಹುಳು ಗೊಬ್ಬರ. ಹೀಗಾಗಿ ಹಸಿ ಕಸ ಎಲ್ಲ ಅಲ್ಲಿ ನಾವು ಅಲ್ಲಿ ಹಾಕಿ ಅದು ಗೊಬ್ಬರ ಮಾಡಿ ಈಗಾಗಲೇ ಅದು ಪ್ರಾರಂಭ ಮಾಡಿ ಸುಮಾರು 45 ದಿವಸ ಆಯ್ತು ಸರ್. ಈ ಬಂದಂಥ ಅನುದಾನದಲ್ಲಿ ನಮಗೆ ನಿಜವಾಗಲೂ ಅದನ್ನು ಮಾಡಲಿಕ್ಕೆ ತಾವು ಹೇಳಿದಾಗೆ ನಾಗರಿಕರು ಒಂದು ಕಡೆ, ನಾಗರಿಕ ಜನಪತಿಗಳು, ನಮ್ಮ ಏನು ಅಧ್ಯಕ್ಷರಿರ್ಬೋದು, ಸದಸ್ಯರು, ಪ್ರತಿಯೊಂದು ಕಸದ ವಿಷಯದಲ್ಲಿ ಅವರು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ, ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಿಲ್ಲ ಮತ್ತು ಸಹಕಾರ, ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾ ಬಂದರು ಅವರು. ಆ ವಿಷಯದಲ್ಲಿ ಅದು ನಾವೇನು ಹೇಳ್ತೀವೋ ಅದನ್ನು ಅನುಮೋದನೆ ಕೊಡ್ತಾ ಬಂದರು. ಆದ್ದರಿಂದ ಈ ರೀತಿ ಆ್ಯಡ್ ಮಾಡಿ ನಾವು ಅದನ್ನು ಗೊಬ್ಬರ ತಯಾರು ಮಾಡಲಿಕ್ಕಾಯಿತು. ಅದೇ ರೀತಿಗೆ ನಾಗರಿಕರು ಸಹ, ನಮ್ಮ ಕಾರ್ಕಳ ನಾಗರಿಕರು ಖಂಡಿತ ನಾನು ಬೇರೆ ಕಡೆ ನೋಡಿಲ್ಲ, ಇಷ್ಟು ಒಳ್ಳೆಯ ನಾಗರಿಕರು ಅನೇಕರು ನಮಗೆ ಇವತ್ತು ಒಂದು ವೆಹಿಕಲನ್ನು ಕಸಕ್ಕೆಂಬುದಾಗಿ ಸುಮಾರು 6,80,000 ರೂಪಾಯಿ ಕಳೆದ ವಾರದಲ್ಲೇ ನಮಗೆ ಒಬ್ಬರು ಡೊನೇಟ್ ಕೊಟ್ಟರು ಕಸಕ್ಕಾಗಿ, ಪಿಕಪ್ ಗಾಡಿಯನ್ನು. ಅದನ್ನು ಸಹ ನಾವು ಗಾಡಿ ಕಸ ಸಂಗ್ರಹಣೆ ಮಾಡಲಿಕ್ಕೆ ಬಿಟ್ಟಿದ್ವಿ. ಈ ರೀತಿ ನಾಗರಿಕರು ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ತುಂಬ ಜನರು ಇದರಲ್ಲಿ ಖಂಡಿತ ಒಂದು ಪಟ್ಟಣ ಒಂದು ಅಭಿವೃದ್ಧಿ ಹೊಂದಬೇಕಾದ್ರೆ ನಾಗರಿಕರ ಸಹಕಾರ ಅಮೂಲ್ಯವಾಗಿದ್ದು, ಇವತ್ತು ನಾಗರಿಕರು ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಾವು ಕಾರ್ಕಳದಲ್ಲಿ ನಿರಂತರವಾಗಿ ಜನರ ಮನಸ್ಸನ್ನು ಒಲಿಸ್ತಾ, ಜನರ ಪ್ರೀತಿಯನ್ನು ಗಳಿಸ್ತಾ ಕಸವನ್ನು ಸಗ್ರಿಗೇಷನ್ ಮಾಡಿ ಅದನ್ನು ಯಾವ ರೀತಿ ವಿಲೇವಾರಿ ಮಾಡ್ತಾಯಿದ್ವಿ, ಅದರ ಗೊಬ್ಬರವಾಗಿ ಪರಿವರ್ತನೆ ಮಾಡಿದ ಹಸಿ ಕಸವನ್ನು, ಒಣ ಕಸವನ್ನು ಏನು ರೀಸೈಕ್ಲಿಂಗ್ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ರೀತಿ ಪ್ಲಾಸ್ಟಿಕ್ಗಳನ್ನು ಸಹ ಈಗ ಬೇರೆ ಮಾಡ್ತೇವೆ. ಮುಂದಿನ ದಿನದಲ್ಲಿ ಪ್ಲಾಸ್ಟಿಕ್ ರಸ್ತೆ ಮಾಡಬೇಕೆಂದು ನಮ್ಮ ಆಲೋಚನೆ ಇದೆ. ಆಮೇಲೆ ಬಯೋಗ್ಯಾಸನ್ನು ನಾವು ಮಾಡ್ತಾಯಿದ್ವಿ. ಬಯೋಗ್ಯಾಸ್ ಮಾಡಿ ಅಡಿಗೆನೆಲ್ಲ, ಈ ತ್ಯಾಜ್ಯದಿಂದ ಅನಿಲ ಅಡಿಗೆನೆಲ್ಲ ತಯಾರು ಮಾಡೋದನ್ನು ಪ್ರತಿಯೊಬ್ಬರು ಉಪಯೋಗ ಮಾಡಬೇಕು. ಇದರಿಂದ ಆ ತ್ಯಾಜ್ಯದಿಂದ ಅನಿಲ ಉಪಯೋಗ ಮಾಡಿ ಜನರು ಅದನ್ನು ಉಪಯೋಗ ಮಾಡಿದರೆ ಮುಂದೆ ತ್ಯಾಜ್ಯದ ಸಮಸ್ಯೆ ನಗರಗಳಲ್ಲಿ ಬರುವುದಿಲ್ಲ. ಈ ರೀತಿ ನಾವು ಮಾಡಬೇಕೆಂಬುದು ನಮ್ಮ ಆಲೋಚನೆ ಇದೆ. ನಿಜವಾಗ್ಲೂ ಖಂಡಿತವಾಗಿಯೂ ತ್ಯಾಜ್ಯದಿಂದ ಅನೇಕ ಉಪಯೋಗಗಳಿದೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ತಾ ಇಲ್ಲ. ಸರಿಯಾದರೆ ಸಗ್ರಿಗೇಷನ್ ಮಾಡಿದರೆ ಅದರಿಂದ ಒಳ್ಳೆಯ ಉಪಯೋಗ ಇದೆ, ಅದರಿಂದ ಸ್ವಲ್ಪ ಆದಾಯ ಬರ್ತದೆ. ಮತ್ತು ನಾವು ಅದನ್ನು ಮರುಬಳಕೆ ಮಾಡೋದ್ರಿಂದ ಅದನ್ನು ಸಂಪನ್ಮೂಲ ಕ್ರೋಢೀಕರಣ ಆಗ್ತದೆ ಎಂಬುದಾಗಿ ನನ್ನ ಅನಿಸಿಕೆ. ಹೌದು, ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಇವತ್ತೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ನಿಮ್ಮ ಮೇಲೆ ಬರಲಿಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಇಷ್ಟು ಸಕ್ಷಮವಾಗಿ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಸರ್? ಸಾಕಷ್ಟು ಆಮಿಷಗಳು ಬರ್ತದೆ ಸರ್. ಯಾಕಂದರೆ ಲೋಕಲ್ ಬಾಡಿ ಅಂದಮೇಲೆ ಇದೆಲ್ಲ ಬಂದೇ ಬರ್ತದೆ. ಆದರೆ ನಾನು ಒಮ್ಮೊಮ್ಮೆ ಹೇಳುವಾಗ ಬಿರುಗಾಳಿ ವಿರುದ್ಧವಾಗಿ ನಾವು ಕೆಲಸ ಮಾಡೋದು ಸರ್. ಯಾಕಂದರೆ ಬಿರುಗಾಳಿ ವಿರುದ್ಧವಾಗಿ ನಾವು ಯಾವುದೇ ಹೋಗುವಾಗ ನಮಗೆ ಅನೇಕ ಅಡೆತಡೆಗಳು ಬರ್ತದೆ, ಅನೇಕ ವಿರೋಧಗಳು ಬರ್ತದೆ, ಅನೇಕ ಸಮಸ್ಯೆಗಳಿರ್ತದೆ. ಆದರೆ ಅವೆಲ್ಲವನ್ನು ನಾವು ದೇವರ
ಒಂದು ಕೃಪೆಯಲ್ಲಿ ಮಾತ್ರ ನಾನು ಮಾಡಿದ್ದೀನಿ ಅಂತ ಹೇಳಿದೆ. ಯಾಕಂದರೆ ನನ್ನ ಸ್ವಂತ ಏನೇ ಹಂಚಿಗೆಲ್ಲ ಇದರಲ್ಲಿ ಮಾಡಿದರೆ ದೇವರ ಕೃಪೆಯಿಂದ ಮಾತ್ರ ನಾವು ಏನು ಬೆಳಗ್ಗೆದ್ರೆ ದೇವರೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಎಂಬುದಾಗಿ ದೇವರ ಹತ್ರ ಬೇಡ ನಾವು ಹೋಗೋದು. ಯಾವುದೇ ಕಾರಣಕ್ಕೂ ನಾವು ಆಸೆ ಆಕಾಂಕ್ಷೆ ಅದು ತಿನ್ನಬೇಕು ಇದು ತಿನ್ನಬೇಕಿಲ್ಲ. ನಾನು ನನ್ನ ಆಹಾರವನ್ನು ನಾನು ಆಫೀಸಿಗೆ ತರಿಸಿ 20 ರೂಪಾಯಿ ದಿವಸಕ್ಕೆ 20 ರೂಪಾಯಿ ಕೊಟ್ಟು ನಾನು ಆಹಾರ ತರಿಸಿ ನಾನು ಊಟ ಮಾಡ್ತೀನಿ. ಯಾರೊಟ್ಟಿಗೆ ಸಹ ನಾನು ಹೋಗೋದಿಲ್ಲ. ಅನೇಕ ಹೋದಾಗ ಅನೇಕ ಸಮಸ್ಯೆ ಬರ್ತದೆ ಎಂಬುದಾಗಿ ನಾನು ಎಲ್ಲೂ ಯಾರೊಟ್ಟಿಗೆ ಹೋಗೋದಿಲ್ಲ. ಅನೇಕ ಸಮಸ್ಯೆ ಇದ್ದಾಗ ಸಹ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಜನರಿಗೆ ತಿಳುವಳಿಕೆ ಇದರಲ್ಲಿ ಇದು ಪ್ರಯತ್ನ ಮಾಡಿದ್ವಿ. ಖಂಡಿತವಾಗಿಯೂ ಯಾವುದೇ ವಿರೋಧ ಬಂದರೂ ನಾವು ಅದಕ್ಕೆ ಬಗ್ಲಿಲ್ಲ ಮತ್ತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹುದ್ದೆ ಹೇಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಬರ್ತಾರೆ, ಏನೆಲ್ಲ ಸ್ಯಾಂಕ್ಷನ್ಗಳು ಮಾಡಿಸ್ಕೊಳ್ಬೇಕು ಅಂತ ಒತ್ತಡ ತಗೊಂಡ್ಬರ್ತಾರೆ. ಈ ಒತ್ತಡ ಹೇಗೆ ನಿಭಾಯಿಸಿದ್ರಿ ಅಂತ? ಇಲ್ಲ, ನಾನು ನೇರವಾಗಿ ಹೇಳ್ತೇನೆ. ಯಾಕಂದರೆ ಕಾನೂನಲ್ಲಿ ಅವಕಾಶ ಇಲ್ಲ ಇದ್ದರೆ ಖಂಡಿತವಾಗಿ ಮಾಡಿ. ಕಾನೂನಲ್ಲಿ ಇದ್ದರೆ ಅವ್ರು ಯಾರೇ ಬಂದರೂ ಅದಕ್ಕೆ ನೇರವಾಗಿ ಉತ್ತರ ಕೊಡೋದು. ಆಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅವ್ರಿಗೆ ಉತ್ತರ ಕೊಡ್ತೀವಿ. ಆಗುವುದಿಲ್ಲ ಎಂಬುದಾಗಿ ನಾವು ಹೇಳಿ ಅವರಿಗೆ ಮನವೊಲಿಸಿ ನಾವು ಕಳಿಸ್ತಾ ಇದ್ವಿ. ಆದ್ದರಿಂದ ಯಾರೂ ಗೊತ್ತಿದೆ ಜನರಿಗೆ ಇವರು ನಿರಂತರವಾಗಿ ಮಾತಾಡ್ತಾರೆ ಎಂಬುದಾಗಿ ನೇರವಾಗಿ ಹೇಳ್ಬಿಡ್ತಾರೆ ಆಗುವುದಿಲ್ಲ ಎಂಬುದಾಗಿ. ಒಮ್ಮೊಮ್ಮೆ ಅನೇಕ ರೀತಿಯಲ್ಲಿ ಒತ್ತಡಕ್ಕೆ ಬಂದರೂ ಸಹ ನಾವು ಅದಕ್ಕೂ ಕಾನೂನು ಬಿಟ್ಟು ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಒತ್ತಡ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳದು, ಅದು MLA ಆಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟರ್ಸ್ಗಳಾಗಿರ್ಬೋದು, ಒತ್ತಡ ತೊಗೊಂಡ್ಬರ್ತಾರೆ. ಹೇಗೆ ನಿಭಾಯಿಸ್ತಿರೋದನ್ನ ಅಂತ ಹೇಳಿ? ಖಂಡಿತ ನನ್ನ ಅವಧಿಯಲ್ಲಿ ಯಾರೇ MLA ಇರ್ಬೋದು, ಯಾರು ನಮಗೆ ಒತ್ತಡ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ನನ್ನ ಸ್ವಭಾವ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಆ ಮನುಷ್ಯ ನೇರವಾಗಿ ಹೇಳ್ಬಿಡ್ತಾನೆ ಎಂಬುದಾಗಿ. ಇವತ್ತುವರೆಗೂ ಯಾರಿಗೂ ನನ್ನ ಮೇಲೆ ಯಾವ ರೀತಿ ಒತ್ತಡ ಯಾರೂ ಸಹ ಹೇಳುವುದಿಲ್ಲ. ಯಾಕಂದರೆ ನಾನು ನೇರವಾಗಿ ಖಂಡಿತವಾಗಿ ಹೇಳುವಂಥ ವ್ಯಕ್ತಿ. ಆದ್ದರಿಂದ ನನ್ನಲ್ಲಿ ಅಂಥ ಪ್ರಸ್ತಾವಗಳು ಬರಲಿಲ್ಲ ಸರ್. ಮನೆಯಿಂದ 5:30 ಗಂಟೆ ಹೊರಡ್ತೀರಿ, 7 ಗಂಟೆ ಕಾರ್ಯಕ್ಷೇತ್ರಕ್ಕೆ ಬರ್ತೀರಿ, ರಾತ್ರಿ ಮನೆ ಮುಟ್ಟು ತುಂಬ ತಡ ಆಗ್ತದೆ. ಸೊ ನಿಮ್ಮ ಫ್ಯಾಮಿಲಿ ಸಫರ್ ಆಗ್ತಾ ಇದೆ, ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಖಂಡಿತ ಸರ್, ಇದು ನನಗೆ ಮೊದಲಿಂದ ನಮ್ಮ ಮನೆಯವ್ರಿಗೆ ಗೊತ್ತಿದೆ. ಇವರು ಕರ್ತವ್ಯ ದೇವರೆಂಬುದಾಗಿ ಕೆಲಸ ಮಾಡ್ತಾರೆ ಎಂಬುದಾಗಿ ಅವ್ರಿಗೆ ಗೊತ್ತಿದೆ. ಮೊದಲಿಂದನೇ ಈ ಪ್ರಾರಂಭ ನಾನೇನು ಬೆಳ್ತಂಗಡಿಲಿರುವಾಗಿಂದಲೂ ನನ್ನ 2005ರಿಂದ ನಾನು ಬೆಳಗ್ಗೆ ಹೋದರೆ ಬರೋದು ರಾತ್ರಿ 9 ಗಂಟೆ. ಬೆಳಗ್ಗೆ 5:30 ಮನೆ ಬಿಟ್ಟರೆ 9 ಗಂಟೆ ನಂತರ ತಿರುಗಿ ನಾನು ಮನೆಗೆ ಬರೋದು. ಅದು ನಮ್ಮ ಮಕ್ಕಳಿಗೆ ಗೊತ್ತಿದೆ, ನನ್ನ ಮಿಸ್ಸಸ್ ಗೊತ್ತಿದೆ, ಅವರಿಗೆ ಗೊತ್ತಾಗಿದೆ ಇದು ನಿರಂತರವಾಗಿ. ಯಾಕಂದರೆ ಈ ವಿಷಯದಲ್ಲಿ ಅವರು ಯಾವುದೇ ಅಡ್ಡಿಪಡಿಸಿಲ್ಲ, ಯಾವುದೇ ಗುಣಗಾಡಲಿಲ್ಲ, ಯಾವುದೇ ಬೇಸರ ಇಲ್ಲ ಅವರಿಗೆ. ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಇವತ್ತುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಈ ಪ್ರಶ್ನೆ ಮಾಡಲಿಲ್ಲ. ಸರ್, ರಾಯಪ್ಪ ಸರ್ ಅವರ ಲೈಫಲ್ಲಿ ತುಂಬ ಅದ್ಭುತವಾದ ಕ್ಷಣಗಳಿರ್ಬೋದಲ್ಲ ಅಂತ ಹೇಳಿ ಸರ್, ತುಂಬ ಖುಷಿ ಕೊಟ್ಟ ಕ್ಷಣ ಯಾವುದು ಅಂತ ಹೇಳಿ? ಖಂಡಿತ ಸರ್, ನಾನೆಂದರೆ ಇಂಥ ಪ್ರಶಸ್ತಿ ಬಂದಾಗ ಮಾತ್ರ ನನಗೆ ಖುಷಿ. ಯಾಕಂದರೆ ನಾನು ಕಳೆದ ಈ ಪ್ರಶಸ್ತಿಗಾಗಿ ಸುಮಾರು 1 ತಿಂಗಳಿಂದ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದೆ. ನೋಡ್ಲಿಕ್ಕೆ ಬರ್ತಾರೆ ಎಂಬುದಾಗಿ ನಾನು ಪ್ರತಿನಿತ್ಯ ಆ ಪ್ರೆಸೆಂಟೇಷನ್ PPT ತಯಾರು ಮಾಡೋದು ಮತ್ತು ವಿಡಿಯೋವನ್ನು ತಯಾರು ಮಾಡಲಿಕ್ಕೆ ತುಂಬ ಪ್ರಯಾಸ ಪಡ್ತೇನೆ. ರಾತ್ರಿ ಹಗಲು ನಾನು ನಿದ್ದೆ ಬಿಟ್ಟು ಈ ಪ್ರೆಸೆಂಟೇಷನ್ಗಳನ್ನು ಮನೇಲಿ ಬಂದು PPT ತಯಾರು ಮಾಡ್ತಾಯಿದ್ದೆ. ಮತ್ತು ನನ್ನ ಸ್ಟಾಫಿಗೂ ಸಹ ಅದರೊಟ್ಟಿಗೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ. ತುಂಬ ಪ್ರಯಾಸ ಪಟ್ಟಿದ್ದೆ, ಅಷ್ಟು ಪ್ರಯಾಸ ಪಟ್ಟೆ. ನನಗೆ ನಿನ್ನೆ ಅದು ಮೊನ್ನೆ ಸಿಕ್ಕಾಗ ನಾನು ಹೇಳಿದೆ ದೇವರಿದ್ದಾನೆ ಎಂಬುದಾಗಿ. ಯಾಕಂದರೆ ಕಷ್ಟಪಟ್ಟರೆ ಖಂಡಿತವಾಗಿಯೂ ಪ್ರತಿಫಲ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದಾಗಿ ನನಗೆ ಆ ಹಿಂದಿನ ನೆನಪುಗಳು ನನಗೆ ಬಂತು ಸರ್. ಹೌದು, ಇವತ್ತು ಇಡೀ ಕರ್ನಾಟಕದಲ್ಲಿ 4 ರಾಷ್ಟ್ರ ಪ್ರಶಸ್ತಿ ಪಡೆದಿರತಕ್ಕಂಥ ಒಬ್ಬರೇ ಸರ್ಕಾರಾಧಿಕಾರಿ ನೀವು. ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಈ ಪ್ರಶಸ್ತಿ ಗೌರವವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ಹೇಳಿ? ಸರ್, ಅದೆಲ್ಲ ಆಯಾ ನಗರದ ನಾಗರಿಕ ಸಲ್ಲಬೇಕಾಗಿದೆ ಸರ್. ಇವತ್ತು ಅವರು ಸಹಕಾರ ಕೊಟ್ಟಿದ್ದಕ್ಕೆ ಮಾತ್ರ ನಾವು ಈ ಸಾಧನೆ ಮಾಡಲಿಕ್ಕಾಯಿತು. ನಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ ಸರ್. ಏನು ಆ ನಗರದ ಮೂಡುಬಿದಿರೆ ಇರ್ಬೋದು, ಕುಂದಾಪುರ ಇರ್ಬೋದು, ಕಾರ್ಕಳ ಆ ನಾಗರಿಕರಿಗೆ ಸಲ್ಲಬೇಕಾಗಿದ್ದದು. ತುಂಬ ಅದ್ಭುತ ಸರ್. ಇಷ್ಟೆಲ್ಲ ಕಷ್ಟಗಳ ಬಾಲ್ಯವನ್ನು ತಾಳಿರ್ತಕ್ಕಂಥ ನಿಮಗೆ ಮುಂದೆ ಜೀವನದಲ್ಲಿ ಇಷ್ಟನ್ನೆಲ್ಲ ರೂಢಿಸ್ಕೊಳ್ಳಿಕ್ಕೆ ಯಾವ ಶಕ್ತಿ ನಿಮ್ಮಲ್ಲಿ ಇತ್ತು ಅಂತ ನೀವು ಭಾವಿಸ್ಕೊಳ್ತೀರಿ? ನನಗೆ ಒಂದೇ ದೇವರ ಪ್ರೇರಣೆ ಸರ್, ದೇವರ ಶಕ್ತಿ. ನಾನು ನಂಬಿದಂಥ ದೇವರು ನನಗೆ ಆ ರೀತಿ ನಡೆಸ್ತಾ ಇದೆ. ಅನೇಕ ಹೋರಾಟಗಳು ಬಂದರು ದೇವರು, ಅವೆಲ್ಲವನ್ನು ಸಮಸ್ಯೆ ಬಂದರು ದೇವರು. ನಾನು ರಾತ್ರಿ ಹೊತ್ತು ನಾನು ಬೆಳಗಿನ ಜಾವದಲ್ಲಿ ದೇವ್ರ ಹತ್ರ ನಾನು ಬೇಡ್ತೀನಿ, ದೇವರೇ ಇಂತಿಂಥ ಸಮಸ್ಯೆ ಬಂದಿದೆ ಎಂಬುದಾಗಿ ನಾನು ದೇವ್ರ ಹತ್ರ ಬೇಡ್ತೀನಿ. ಆ ದೇವರು ತಿರುಗಿ ನನಗೆ ಹೋಗುವಾಗ ಆ ದಾರಿಗಳನ್ನು ಸಗಾರವಾಗಿ ಮಾಡ್ತಾನೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ದೇವರನ್ನು ನಡೆಸ್ತಾ ಇದ್ದಾನೆ. ತುಂಬ ಸಲ ಒತ್ತಡಗಳು ಬಂದಾಗ, ಕಷ್ಟಗಳು ಬಂದಾಗ ವಿಡ್ರಾ ಮಾಡ್ಕೋಬೇಕು ಅನಿಸ್ತಿಲ್ಲ ನಿಮಗೆ? ಹೋರಾಟಗಳು ಸಾಕು, ಅಭಿಯಾನ ಸಾಕು ಅಂತ ಅನಿಸ್ತಿಲ್ಲ? ಇಲ್ಲ ಸರ್, ಖಂಡಿತ. ಕಳೆದ ಜೂನ್ ತಿಂಗಳಿಂದ ನನಗೆ ತುಂಬ ಒತ್ತಡ ಇತ್ತು ಕೆಲಸದಲ್ಲಿ. ಅದು ಸಹ ನನಗೆ ಆರೋಗ್ಯ ಸಹ ನಾನು ಡಾಕ್ಟರ್ ಹತ್ರ ಹೋದಾಗ ಸುಮಾರು BP ಸಹ 160 ಆಯಿತು. ಆದರೆ ಡಾಕ್ಟ್ರ್ ಹೇಳಿದ್ರು, ನಿನ್ನ ಪ್ರಾಯ ಸಣ್ಣದು, ನಿಮಗೆ ಬೇಡ, ಈಗಲೇ ಕೊಟ್ಟರೆ ಮತ್ತೆ ಅದು ಪ್ರಾಬ್ಲಮ್ ಆಗಿದೆ. ನಾನು ಬಂದೆ ದೇವ್ರ ಹತ್ರ ಬೆಳೆದೆ, ದೇವರೇ ನೀನೇ ನನಗೆ
ಅದನ್ನು ಕಡಿಮೆ ಮಾಡಿ ಯಾವ ಮದ್ದು ನಾನು ಮಾಡಲ್ಲ, ಏನಾದರೂ ನಿಮಗೆ ಒಮ್ಮೆ ಈ ಸೈಡೆಲ್ಲ ಸ್ವಲ್ಪ ಆರ್ತಾಯಿತ್ತು ಹೋಗುವಾಗ. ಬೆಳಗ್ಗೆ ರಾತ್ರಿ ನಾನು ವಾಕಿಂಗ್ ಮಾಡ್ತಾಯಿದ್ದೆ, ತುಂಬ ವಾಕಿಂಗ್ ಮಾಡ್ತಿದ್ದೆ, ಯೋಗ ಮಾಡ್ತಾಯಿದ್ದೆ. ಆದರೂ ಯಾವುದೇ ಒತ್ತಡ ಇದ್ದರೂ ಸಹ ನಾನು ಯಾವುದು ಮನಸ್ಸಲ್ಲಿ ಇಲ್ಲಿ ಒತ್ತಡ ಇದ್ದರೂ ಈಚೆ ಕೇಳಿ ಈಚೆ ಬಿಡ್ತಿದ್ದೆ ಸಹ. ಆದಷ್ಟು ಮಾತಾಡುವ ಸಮಾಧಾನದಲ್ಲಿ ಮಾತಾಡಬೇಕು ಜನರೊಟ್ಟಿಗೆ, ಜನಪದ ಸಿಟ್ಟಲ್ಲಿ ಮಾತಾಡಬಾರ್ದು ಎಂಬುದಾಗಿ ನಾನು ಎಣಿಸಿ ದೇವರ ಹತ್ರ ಬೇಡಿ ನಾನು ಅವು ಏನೇ ಇದ್ದರೂ ದೇವರ ಮೇಲೆ ಹಾಕಿ ನಾನು ನನ್ನ ಕೆಲಸಗಳು ನಿರಂತರವಾಗಿ ನಾನು ಮಾಡ್ತಾ ಹೋಗ್ತಾ ಇದ್ದೆ ಸರ್. ಹೌದು. ಸೊ ರಾಯಪ್ಪ ಸರ್ ಅವರ ಬಾಲ್ಯದಲ್ಲಿ ಅಮ್ಮ ಕೊಟ್ಟಿರ್ತಕ್ಕಂಥ ಪ್ರೀತಿ, ಸೊ ಬೀದಿ ದೀಪಗಳ ಬದಿಯಲ್ಲಿ ಕೂತ್ಕೊಂಡು ಓದಿರ್ತಕ್ಕಂಥದ್ದು, ಇದೆಲ್ಲ ಕೂಡ ನಿಮ್ಗೆ ಅದ್ಭುತ ಸಂಸ್ಕಾರಗಳನ್ನು ಕೊಡ್ತು, ತಾಳ್ಮೆಯನ್ನು ಕೊಡ್ತು, ಒಳ್ಳೆ ಪೇಷನ್ಸನ್ನು ಕೊಡ್ತು, ಜೀವನ ಶಿಕ್ಷಣವನ್ನು ಕಲಿಸ್ಕೊಡ್ತು. ಇವತ್ತು ನಿಮ್ಮನ್ನು ಕಾರ್ಕಳ ಜನ, ಕುಂದಾಪುರ ಜನ ನೆನಪಿಟ್ಕೊಂಡಿದ್ದಾರೆ, ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ಸೊ ನಿಮ್ಮಲ್ಲಿ ಏನು ಅದ್ಭುತವಾದ ಗುಣ ಇದೆ ಅಂತ ನೀವು ಭಾವಿಸ್ಕೊಳ್ತೀರಿ ಸರ್? ಜನ ಪ್ರೀತಿ ಮಾಡುವಂಥದ್ದು ಏನಿಲ್ಲ ಸರ್, ನಾನಂದರೆ ಜನರೊಟ್ಟಿಗೆ ನೇರವಾಗಿ ಮಾತಾಡ್ತೇನೆ. ಅವರ ಸಮಸ್ಯೆ ಇದ್ದರೆ ನೇರವಾಗಿ ನಾನು ಆಫೀಸಿಗೆ ಬರೋದಿಲ್ಲ, ನೇರವಾಗಿ ಸಮಸ್ಯೆ ಇದ್ದಾಗ ಅಲ್ಲಿ ಹೋಗಿ ಅವರ ಸಮಸ್ಯೆ ಬಗ್ಗೆ ನಾನು ಅವರ ಪರಿಶೀಲನೆ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗೋದಿದ್ದರೆ ಅಲ್ಲೇ ಬಗೆಹರಿಸ್ತೀನಿ. ಆ ರೀತಿ ಜನರೊಟ್ಟಿಗೆ ನೇರವಾಗಿ ಹೋಗಿ ಸಂಪರ್ಕ ಮಾಡೋದ್ರಿಂದ ಜನರನ್ನ ಮೇಲೆ ಇಟ್ಟಂಥ ಪ್ರೀತಿ ಸರ್ ಅದು. ಹೌದು. ಜನರ ನಿರೀಕ್ಷೆಯ ಮಟ್ಟಕ್ಕೆ ಏರ್ಲಿಕ್ಕೆ ನಿಮ್ಗೆ ಸಾಧ್ಯ ಆಯಿತು ಅಂತ ಅನಿಸ್ತಾ ಇದೆ? ಖಂಡಿತ ಸರ್, ಖಂಡಿತವಾಗಿ ಜನರು ಸಪೋರ್ಟ್ ಮಾಡಿದ್ರೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಎಂಬುದಾಗಿ ನನಗೆ ಎನಿಸಿದೆ. ಹೌದು. ಸೊ ನಿಮ್ಮ ಅಪೂರ್ಣವಾಗಿರ್ತಕ್ಕಂಥ ಕನಸುಗಳು ಯಾವ್ದು ಬಾಕಿ ಉಂಟು ಅಂತ ಹೇಳಿ ಸರ್? ಇನ್ನು ನೆಕ್ಸ್ಟು ಬೇರೆ ಪುರಸಭೆಗೆ ಹೋದಾಗ ಅಲ್ಲಿ ಇದೇ ರೀತಿ ಜನ ಕಳಿಸ್ಕೊಟ್ರೆ ಇನ್ನು ಬೇರೆ ಕಡೆ ಹೋದಾಗ ಇನ್ನೂ ಏನು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚಿನ ಡೆವಲಪ್ಮೆಂಟ್ ತ್ಯಾಜ್ಯದಲ್ಲಿ ಮಾಡೆಲ್ ಮಾಡಬೇಕೆಂಬುದು ನನ್ನ ಒಂದು ಆಸೆ ಸರ್. ಯಾಕಂದರೆ ಅನೇಕ ರೀತಿಯಲ್ಲಿ ಸಾಧನೆ ಮಾಡ್ತಾರೆ. ನಾನು ತ್ಯಾಜ್ಯದಲ್ಲೇ ಒಂದು ಸಾಧನೆ ಮಾಡಿ ತೋರಿಸ್ಬೇಕು, ತ್ಯಾಜ್ಯದಿಂದ ಏನೆಲ್ಲ ಮಾಡ್ಬೋದು ಎಂಬುದಾಗಿ ಅದರ ಬಗ್ಗೆ ನಾನು ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ ಸರ್. ಹೌದು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮನ್ನು ಕಾರ್ಕಳದ ಜನ ಕಳಿಸ್ಕೊಡುವಂಥ ಲಕ್ಷಣಗಳಿಲ್ಲ. ನಿಮ್ಮನ್ನು ಜನ ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಪ್ರೀತಿ ಶಾಶ್ವತವಾಗಿರಲಿ ಅಂತ ಭಾವಿಸ್ಕೊಳ್ತೇನೆ. ಖಂಡಿತ. ಹಾಗೆ ನಿಮ್ಮ ಫ್ಯಾಮಿಲಿ ಕೂಡ ದೇವರು ಒಳ್ಳೆ ಸಪೋರ್ಟ್ ಮಾಡಲಿ ಅಂತ ಆಸೆ ಪಡ್ತೇನೆ. ಸಮಾಜ ಅತ್ಯಂತ ಕೆಳಸ್ತರದಿಂದ ಬಂದಿರತಕ್ಕಂಥ ವ್ಯಕ್ತಿ ಇಷ್ಟೊಂದು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು, 4 ನ್ಯಾಷನಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ, ಇದೆಲ್ಲ ಬಹಳ ದೊಡ್ಡ ಸಾಧನೆ ಅಂತ ಭಾವಿಸ್ಕೊಳ್ತೇನೆ ಸರ್. ಸೊ ನಿಮ್ಮ ಸಾಧನೆಗೆ ಖಂಡಿತವಾಗಿ ನಮಸ್ಕಾರ ಹೊಡಿತೇನೆ ಅಷ್ಟೇ. ನಿಮಗೆ ನಮಸ್ಕಾರ ಸರ್. ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ದೀರಿ, ನಮ್ಮ ಕಾರ್ಯಕ್ರಮಕ್ಕೆ ಸಾರ್ಥಕ ತಂದುಕೊಟ್ಟಿದ್ದು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಸರ್. ಸ್ನೇಹಿತರೆ, ಇದು ಇವತ್ತಿನ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ. ಕಾರ್ಕಳ ಪುರಸಭೆ ಮುಖ್ಯಾಧಿಕಾರಿ ರಾಯಪ್ಪ ಸರ್ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರ ಬದುಕನ್ನು ತೆರೆದಿಟ್ಟಿದ್ದಾರೆ. ಅವರ ಲೈಫ್ ಒಂದು ಅದ್ಭುತವಾಗಿರ್ತಕ್ಕ ತೆರೆದ ಪುಸ್ತಕವಾಗಿದೆ. ಅಲ್ಲಿ ಮುಚ್ಚಿಡುವಂಥ ಸಂಗತಿಗಳು ಏನಿಲ್ಲ. ಒಂದೇ ಒಂದು ಆರೋಪಗಳು ಅವರ ಮೇಲಿಲ್ಲ. ಒಂದೇ ಒಂದು ಭ್ರಷ್ಟಾಚಾರ ಅವರ ಕೈಗಂಟುಕೊಳ್ಳಿಲ್ಲ. ಅವರ ಬದುಕಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಸೊ ಬೆಳಿಗ್ಗೆ 5:30 ಗಂಟೆಗೆ ಮನೆಯಿಂದ ಹೊರಟಿರ್ತಕ್ಕಂಥ ಒಬ್ಬ ಸರ್ಕಾರಿ ಅಧಿಕಾರಿ ರಾತ್ರಿ 9 ಗಂಟೆ ಮನೆ ಮುಟ್ತಾರೆ. ಸಮಾಜಕ್ಕೋಸ್ಕರ ತನ್ನ ಬದುಕನ್ನು ಮೀಸಲಾಗಿಟ್ಟಿದ್ದಾರೆ. ಸಾರ್ಥಕವಾದ ಕ್ಷಣವನ್ನು ಅನುಭವಿಸ್ತಾ ಇದ್ದಾರೆ. ತಾನು ಹೋದಲೆಲ್ಲ ಪುರಸಭೆಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬರಬೇಕು, ಅದು ಕೂಡ ಕಸ ವಿಲೇವಾರಿಯಲ್ಲಿ ತಂದುಕೊಡ್ಬೇಕಂತ ಅವ್ರ ಕನಸುಗಳನ್ನು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಸ್ಟ್ರಾಂಗ್ ಆಗಿ ಡಾಕ್ಯುಮೆಂಟೇಷನ್ಗಳನ್ನು ಮಾಡ್ತಾರೆ. ತುಂಬ ಸ್ಟ್ರಾಂಗ್ ಆಗಿ ಪ್ರೆಸೆಂಟೇಷನ್ ರೆಡಿ ಮಾಡ್ತಾರೆ. ಜನರನ್ನ ಅವೇರ್ನೆಸ್ ಮಾಡೋ ಕೆಲಸವನ್ನು ಬಹಳ ಪ್ರೀತಿಯಿಂದ ಮಾಡ್ತಾರೆ. ತನ್ನ ಜೊತೆ ಕೆಲಸ ಮಾಡುವಂಥ ನೌಕರರನ್ನ ಪ್ರೀತಿ ಮಾಡ್ತಾರೆ. ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ. ಜೊತೆಗೆ ತನ್ನ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಜನರಿಗೆ ಕೊಡಲಿಕ್ಕೆ ಬಹಳ ಖುಷಿಯಿಂದ ಮುಂದಕ್ಕೆ ಬರ್ತಾರೆ. ಇಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇವತ್ತು ಪ್ರತಿಯೊಂದು ಪುರಸಭೆಯಲ್ಲಿ ಕೂಡ, ಪ್ರತಿಯೊಂದು ನಗರಸಭೆಯಲ್ಲಿ ಕೂಡ ಬರಬೇಕು ಅಂತ ಆಸೆ ಪಡ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ 4 ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟದಕ್ಕೆ ಅವರಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಅಂತ ಹೇಳ್ತೇವೆ. ಇದನ್ನು ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ ಸರ್. ಮತ್ತೆ ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಬೀಳ್ಕೊಡ್ತೇವೆ ಸ್ನೇಹಿತರೆ. ಇವತ್ತಿನ ಸ್ಕೈಸ್ ದ ಲಿಮಿಟ್ ಆಕಾಶವಾಣಿ ಮಿತಿ ಸ್ನೇಹಿತರೆ. ಸೊ ಮುಂದಿನ ವಾರ ಮತ್ತೋರ್ವ ಸಾಧಕರೊಟ್ಟಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.